This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕಂತ ಸ್ವಾಗತ ಸುಸ್ವಾಗತ. ಕರಾವಳಿ ತಾಯಂದರಿಗೆ ಮಾಡಿದಂತಹ ಈ ವೇದಿಕೆ ನೃತ್ಯಕ್ಕಾಗಿ ಮಾತ್ರ ಅಲ್ಲ, ಅದರಲ್ಲಿ ಇಮೋಷನಲ್ ಡ್ರಾಮಾ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಲಾಫ್ಟರ್ ಇದೆ, ಎಲ್ಲ ಕ್ರೇಜಿನೆಸ್ಸು ಇದೆ. ಹಾಗಾಗಿ ಸೀಸನ್ 1ರಿಂದ 8ನೇ ತನಕ ಬಂದಿರುವಂಥ ಎಲ್ಲ ಮಮ್ಮೀಸ್ ತುಂಬ ಪ್ರಿಪೇರ್ ಆಗಿ ಪರ್ಫಾರ್ಮೆನ್ಸನ್ನು ಕೊಟ್ಟು 8ನೇ ಸೀಸನಲ್ಲಿ ಈ 8ನೇ ಸೀಸನಲ್ಲಿ ಬಂದಿರುವಂಥ ಮಮ್ಮೀಸ್ ನೆಕ್ಸ್ಟ್ ರೌಂಡಿಗೆ ರೆಡಿ ಆಗಿದ್ದಾರೆ. ಶಶಿ ಡಿಟರ್ಜೆಂಟ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 co-sponsored by Citadel Developers, Astra Group, Sadguru Ayurvedic Soap ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ಈ ಹೊಸ ರೌಂಡಿಗೆ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಡಾನ್ಸ್ ಅಂದರೆ ಕೆಲವರಿಗೆ ಪ್ಯಾಷನ್ ಆಗಿರುತ್ತೆ, ಕೆಲವರಿಗೆ ಪ್ರೊಫೆಷನ್ ಆಗಿರುತ್ತೆ. ಆದರೆ ಇಲ್ಲಿ ಬರುವಂಥ ಎಲ್ಲ ಡಾನ್ಸಸ್ ಪ್ರೊಫೆಷ್ನಲಿ ಡಾನ್ಸಸ್ ಅಲ್ಲ, ಅವ್ರು ಬಂದಿರೋದು ಅವರ ಪ್ಯಾಷನಿಂದ ಮಾತ್ರ. ಮದುವೆ ಆದ ನಂತರ ನಮ್ಮ ಕಲ್ಚರಲ್ ಎಕ್ಸ್ಪೋಜರಿಗೆ ಒಂದು ಬ್ರೇಕ್ ಸಿಗುತ್ತೆ ಅಂತ ಅನ್ಸ್ಕೊಂಡಿರುವಂತಹ ಎಷ್ಟೋ ಮಮ್ಮೀಸಿಗೆ ಈ ನಮ್ಮ ಟಿವಿ ಕೊಟ್ಟಂತಹ ಒಂದು ವೇದಿಕೆ ಒಂದು ಆಪರ್ಚುನಿಟಿ ಆಗಿದೆ. ಸೊ ಇವತ್ತು ಬರುವಂತಹ 12 ಜನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದಂಥ ಮಮ್ಮೀಸ್ ಬರ್ತಾ ಇದ್ದಾರೆ ಒಂದು ಟ್ರ್ಯಾಂಗ್ಯುಲರ್ ಡಾನ್ಸ್ ಫಾರ್ಮ್ಯಾಟ್ನ ಜೊತೆಗೆ. ಏನು ಟ್ರ್ಯಾಂಗಲ್ ಅಂತ ಕೇಳಿದ್ರೆ ಒಂದು ಸಿಲೆಕ್ಟ್ ಆಗಿರುವಂತಹ ಮಮ್ಮೀಸ್ ಡಾನ್ಸ್ ಮಾಡ್ತಾರೆ, ಅವರ ಜೊತೆಗೆ ಅವರ ಕೋರಿಯೋಗ್ರಾಫರ್ ಡಾನ್ಸ್ ಮಾಡ್ತಾರೆ, ಇನ್ನೂ ಅವರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ ಡಾನ್ಸ್ ಮಾಡ್ತಾರೆ. ಸೊ ಇವರು 3 ಜನರ ಜೋಡಿಯಲ್ಲಿ ಟ್ರಯಾಂಗ್ಯುಲರ್ ಡಾನ್ಸ್ ಪರ್ಫಾರ್ಮೆನ್ಸನ್ನು ತಗೊಂಡು ಬರ್ತಾರೆ. ಇದಕ್ಕಿಂತನೂ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ ಈ ಒಂದು ರೌಂಡ್ ಆದ ಮೇಲೆ ಎಲಿಮಿನೇಷನ್ ಇದೆ. ಸೊ ಯಾರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ, ಯಾರು ಉಳ್ಕೊಳ್ತಾರೆ ಅಂತ ನೋಡಬೇಕು ಅಂತ ಇದ್ರೆ ಫಸ್ಟ್ ಕಂಟೆಸ್ಟೆಂಟನ್ನು ಕರಿಬೇಕು. ಆದರೆ ಕಂಟೆಸ್ಟೆಂಟ್ಗಿಂತ ಮೊದಲು ಇವರನ್ನು ಜಡ್ಜ್ ಮಾಡುವಂತಹ ಜಡ್ಜಸ್ ಅನ್ನ ಕರಿಬೇಕು. ಸೊ ಲೆಟ್ಸ್ ಪುಟ್ our hands together for the wonderful judges today. ಇವತ್ತು ನಮ್ಮ ಜೊತೆ ಇರುವಂತಹ ಫಸ್ಟ್ ಜಡ್ಜ್, ಡಾನ್ಸ್ ಕಾ ಬಾಪ್, ಡ್ಯಾನ್ಸ್ ನ ಡ್ಯಾಡಿ ಅಂತ ನಾವು ಕರೀತೇವೆ. ಸೊ ಹಲವಾರು ಸೀಸನ್ ನಿಂದ ಮಮ್ಮೀಸ್ ಅನ್ನ ಜಡ್ಜ್ ಮಾಡ್ತಾ ಇರುವಂತಹ ಪ್ರಮೋದ್ ಆಳ್ವಾ ಸರ್ ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ಕಾಲ್ ಅಪಾನ್ ಪ್ರಮೋದ್ ಆಳ್ವಾ. Hello and welcome to the show. Hello, thank you so much. ಹೊಸ ರೌಂಡ್ ಸ್ಟಾರ್ಟ್ ಆವೊಂದುಂಡು, ಟೆರಿಫಿಕ್ ಟ್ರಯೋ ಆವೊಂದುಂಡು. ಸೊ ಹೌ ಡು ಯು ಫೀಲ್, ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಮಸ್ತ್ ಎಕ್ಸ್ಪೆಕ್ಟೇಷನ್ಸ್ ಉಂಡು. ದಾಯ್ ಐತನಟ ಸೋಲೋ ಪರ್ಫಾರ್ಮೆನ್ಸ್ ಮಲ್ತೊಂದಿತ್ತಿನಕಲ್ ಸಡನ್ ವಿತ್ ಗುರು ಬೊಕ ಫ್ಯಾಮಿಲಿ ಮೆಂಬರ್ನೊಟ್ಟಿಗೆ. ಸೊ ಇಮೋಷನ್ಸ್ ಪ್ಲಸ್ ಒಂಜಿ ಗುರುನೊಟ್ಟಿಗೆ ಮಲ್ಪ ಒಂಜಿ ಫೀಲಿಂಗ್ ಬೇತಾಗ್ತದೆ. ಸೊ ಮಸ್ತ್ ಎಕ್ಸೈಟೆಡ್ ಇದೆ. ಎಡ್ಡೆ ಬರ್ಪುಣದೆ ಡೆಫಿನೆಟ್ಲಿ ಡನ್. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಇಂದಿನ ನೆಕ್ಸ್ಟ್ ಜಡ್ಜ್ ಯಾರು ಅಂತ ಕೇಳಿದ್ರೆ ಡೆಫಿನೆಟ್ಲಿ ದ ಸ್ಟೈಲ್ ಮಾಸ್ಟರ್ ಎಲ್ಟನ್ ಜೆಫ್ ಅವರು. ಎಸ್, ಅವರ ಹೆಸರು ಬದಲಾಗಿದೆ, ಆದರೆ ಅವರ ಆಟಿಟ್ಯೂಡ್ ಅಂತೂ ಇನ್ನೂ ಜಾಸ್ತಿ ಎಕ್ಸ್ಚೇಂಜ್ ಆಗಿದೆ, ಎನ್ಹ್ಯಾನ್ಸ್ ಆಗಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ಕಾಲ್ ಅಪಾನ್ ದಿ ಆಕ್ಟರ್, ದಿ ಡೈರೆಕ್ಟರ್, ದಿ ಕೊರಿಯೋಗ್ರಾಫರ್ ಆ್ಯಂಡ್ ಸೂಪರ್ ಮಾಡೆಲ್ ಎಲ್ಟನ್ ಜೆಫ್. Dance, mommy, dance. 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 So Elton Jeff, welcome to the show. Thank you so much. ಹೊಸ ಹೆಸರು, ಹೊಸ ಅವತಾರ, ಬಟ್ ಆಟಿಟ್ಯೂಡ್ ಅಂತೂ ಸೇಮ್ ಟು ಸೇಮ್. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಹೊಸ ಎಪಿಸೋಡ್ ಅವನೊಂದು ಟೆರಿಫಿಕ್ ಟ್ರಯೋ. So what terrific expectations do you have for now? See, always try opunaga onji element beta upon when we see the perspective changes panpanama, but net dada pannaka try encha mantir pannaga it is a contestant 1 herself, okay, and arege onji shakti
ಒಂಜಿ ಕೊರಿಯೋಗ್ರಫರ್ ಬರೋಂದುಲ್ಲೇರು ನಾನೊಂಜಿ ಇಮೋಷನಲ್ ಶಕ್ತಿ ಬ್ಯಾಕ್ಗ್ರೌಂಡ್ ಫುಲ್ ಸಪೋರ್ಟ್ ಇಲ್ಲರ್ದ ಪನ್ನಾಗ ಒಂಜಿ ಫ್ಯಾಮಿಲಿ ಬರ್ಪುಂಡು. ಸೊ ಒಂದು ಮೂಜಿಲ ಒಟ್ಟಿಗೆ ಸೇರಿನಾಗ ಏತ್ ಅಕ್ಲು ಜಾದು ಮನ್ಪೇರು ಏತ್ ಪವರ್ಫುಲ್ ಆದ ಪರ್ಫಾರ್ಮ್ ಮನ್ಪೇರು ಅಂದೆ ಅವು ಇಟ್ ಈಸ್ ಆಲ್ವೇಸ್ ಇಂಟ್ರೆಸ್ಟಿಂಗ್ ಟು ಸಿ. Super excited. Yeah. So all the very best to you and thank you so much for joining us. Thank you again. so much. Wonderful. So we have yet another guest. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಗೆಸ್ಟ್ ಡೆಫಿನೆಟ್ಲಿ ಈ ಒಂದು ಜಡ್ಜ್ಮೆಂಟ್ ಸೀಟಿಗೆ ಗ್ಲಾಮರನ್ನು ಆ್ಯಡ್ ಮಾಡಲಿಕ್ಕಿರೋರು. ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಅವರು ಆ್ಯಕ್ಟರು ಹೌದು, ಡಾನ್ಸರು ಹೌದು, ಕೊರಿಯೋಗ್ರಫಿ ಕೂಡ ಮಾಡ್ತಾರೆ ಹಾಗೂ ನಮ್ಮ ಹಲವಾರು ರಿಯಾಲಿಟಿ ಶೋಸಲ್ಲಿ ಜಡ್ಜ್ ಆಗಿ ಕೂಡ ಇದ್ದಾರೆ. ಸೊ ಲೆಟ್ಸ್ ಕಾಲ್ ಅಪ್ ಆನ್ ದ ತುಳುನಾಡದ ಪೆರ್ಮೆ ಎಂದು ಬನ್ನೋಳಿ ಅನ್ವಿತಾ ಸಾಗರ್. Dance, mommy, dance. Dance, mommy, dance. Dance, mommy, dance. ಹೆಲೋ, ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿಗೆ ಹೊಸೊಬ್ರು ಅಲ್ಲ ಇವರು, ಹಳೇ ಒಬ್ರು. ಆದರೆ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಗೆ ಇವತ್ತು ಗೆಸ್ಟ್ ಜಾರ್ಜ್ ಆಗಿ ಬಂದಿದ್ದೀರಾ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ರೈಟ್, ಇಟ್ಸ್ ಅ ಟೆರಿಫಿಕ್ ಟ್ರಯೋ. ತೀನ್ ಕಾ ತಡ್ಕ ಅಂತ ಹೇಳ್ತೇವೆ. ಸೊ ಇಟ್ಸ್ ಪಾರ್ಟಿಸಿಪೆಂಟ್ ಅಂಡ್ ದ ಕೊರಿಯೋಗ್ರಫರ್ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯಲ್ಲಿ? ಟ್ರಯೋ ಅಂದ್ಕೊಳ್ಳ ಇವಾಗ ಈ ಟ್ರಯೋ ಬಗ್ಗೆ ಹೇಳ. ನೈಸ್. ಇಟ್ಸ್ ಆಲ್ರೆಡಿ ಟೆರಿಫಿಕ್ ಟ್ರಯೋ, ಇಲ್ಲೇನೇ ಒಂದು ಟೆರಿಫಿಕ್ ಟ್ರಯೋ ಇದೆ. ಸೊ ಇವಾಗ ಅಲ್ಲಿಗೆ ಹೋಗಿ ಕುತ್ಕೊಂಡಾದ್ಮೇಲೆ ಅಲ್ಲಿಂದ ಇಲ್ಲಿ ಇವಾಗ ಏನು ಮಾಡ್ತಾರೆ ಅಂತ ಹೇಳಿ ನೋಡಬೇಕು. ಬಿಕಾಸ್ ನಾನು ಗೆಸ್ಟಾಗಿ ಬಂದಿದ್ದೀನಿ ಐ ಗೆಸ್ 2 years ಬ್ಯಾಕ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ. ಸೊ ಇವಾಗ ಮತ್ತೊಮ್ಮೆ ಬರ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ಸ್ ಡೆಫಿನೆಟ್ಲಿ ಹೈ ಇದೆ. ಬಿಕಾಸ್ ನನ್ನ ಜೊತೆ ಇವಾಗ ಚೇಂಜ್ ಆಗಿ ಒಂದು ಜಡ್ಜಸ್ ಇರೋದ್ರಿಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ಯಾಕಂದರೆ ಆಡಿಷನ್ಸ್ ಲೆವೆಲಲ್ಲೇ ಅವರೆಲ್ಲದನ್ನು ಸ್ಕ್ರೂಟಿನೈಸ್ ಮಾಡಿ ಯಾರು ಬೇಕು ಯಾರು ಬೇಡ ಅಂತ ಹೇಳಿ ಮಾಡಾಗಿರುತ್ತೆ. ಈ ಒಂದು ಸೆಕೆಂಡ್ ನೋಡಲ್ಲಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಾನು ಇವಾಗ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತೇನೆ. ಸೂಪರ್ ಸೂಪರ್ ವಂಡರ್ಫುಲ್. ಸೊ ಈ ಜಡ್ಜ್ ಎಂಜಾಯ್ ಮಾಡ್ಲಿಕ್ಕೆ ಬರೋದು. ಸೊ ಆ 2 ಜಡ್ಜ್ ಹತ್ರ ಮಾತ್ರ ಹೆದರ್ಕೊಂಡಿದ್ರೆ ಸಾಕು. ದಿಸ್ ಇಸ್ ಓನ್ಲಿ ಫಾರ್ ದ ಪಾರ್ಟಿಸಿಪೆಂಟ್ಸ್. ಬಟ್ ಎನಿವೇಸ್ ವಂಡರ್ಫುಲ್. ಯಾಕಂದರೆ ಈ ಹೋಲ್ ಶೋ ಇದು ಎಸೆನ್ಸ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಒನ್ ಇಸ್ ದ ಪಾರ್ಟಿಸಿಪೆಂಟ್ಸ್, ಒನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂಥ ಫ್ಯಾಮಿಲಿ. ಯಾಕಂದರೆ ನಮ್ಗೆ ಇಮೋಷ್ನಲ್ ಡ್ರಾಮಾಸ್, ಇಮೋಷ್ನಲ್ ಸೀನ್ಸ್ ತುಂಬ ಸಲ ಈ ವೇದಿಕೆಯಲ್ಲಿ ಸಿಗುತ್ತೆ. ಅದರ ಜೊತೆಗೆ ಗೈಡ್ ಮಾಡ್ತಾ ಇರುವಂಥ ಗುರು ಕೊರಿಯೋಗ್ರಫರ್ಸ್. ಇಸ್ಕಾ ತೀನ್ ಕಾ ತಡ್ಕ ಇಸ್ ಗೋನ್ ಬಿ ಲೈಕ್ ರಿಯಲಿ ಫ್ಯಾಂಟಾಸ್ಟಿಕ್. ಸೊ ಗುಡ್ ಲಕ್ ಟು ಆಲ್ ಆಫ್ ಯು. ಹಾಟ್ ಸೀಟ್ ಇಸ್ ವೇಟಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಜಡ್ಜಸ್ ಹಾಟ್ ಸೀಟಲ್ಲಿ ಕೂತು ರೆಡಿ ಆಗಿದ್ದಾರೆ, ಪಾರ್ಟಿಸಿಪೆಂಟ್ಸ್ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ರೆಡಿ ಆಗಿದ್ದಾರೆ. ಇನ್ನು ಯಾಕೆ ಲೇಟ್, ನಾವು ನೀವು ರೆಡಿ ಅಂತ ಹೇಳಿದ್ರೆ ಲೆಟ್ಸ್ ಸ್ಟಾರ್ಟ್ ದ ಶೋ. ಶಶಿ ಡಿಟರ್ಜೆಂಟ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8ರ ಹೊಸ ಸುತ್ತು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಟೆರಿಫಿಕ್ ಟ್ರಯೋ ರೌಂಡಲ್ಲಿ ಫಸ್ಟ್ ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಉಷಾ ಅವರು. ಅವರು ಡಾನ್ಸ್ ಮಾಡ್ತಾ ಇರೋದು ಅವರ ಕೊರಿಯೋಗ್ರಫರ್ ಜೊತೆ ಹಾಗೂ ಇನ್ನೊಂದು ಬದಿಯಲ್ಲಿ ಅವರ ಕಸಿನ್ ಜೊತೆ. ಸೊ ಈ ಟೆರಿಫಿಕ್ ಟ್ರಯೋ ಏನು ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದ ಫಸ್ಟ್ ಕಂಟೆಸ್ಟೆಂಟ್ ಉಷಾ ಅವರನ್ನ. ದಾದಾಗ್ಯಾ ಯಾಲ್ಲ ಇಲ್ಲ ಎಲ್ಟನ್ ಸರ್ ಬಕ ಪ್ರಮೋದ್ ಸರ್ ನೊಟ್ಟಿಗೆ ಡ್ಯಾನ್ಸ್ ಮಾಡ್ತೀನಿ ಕಣ್ಣ ಪೂರುಂಡಿಯಾ ನಮಾಕ್ಲನೊಟ್ಟಿಗೆ ಡ್ಯಾನ್ಸ್ ಕನೋಟೆ ಮಲ್ಪೋಡಾತೆ ಅಲಬಾವೆ ಹತ್ತೀನಿ ಕುದುಕೆ ಬಾವೆ ಬತ್ತೆ ನಮ್ಮ ಬಾವಡ ಕೇನಗನ ಇಂಕ್ ಪ್ರಮೋದ್ ಸರ್ ನೊಟ್ಟಿಗೆ ನಲಿಪೋಡು ಎಂಕ ಎಲ್ಟನ್ ಸರ್ ನೊಟ್ಟಿಗೆ ನಾಲಿಪೋಡು ಎಂಕ್ ಅದ್ವೈತಿ ಸೌಜನ್ಯೊಟ್ಟಿಗೆ ನಲಿ ಪ್ರತಿಕಿಚ್ಚಿ ಮೊಕಲೆಗ್ ರಜನಿ ಸೊಟ್ಟಿ ನಲಿಪೊಡಿಗೆ ಉಂಟು ಇತ ಕಾಲಾಂಪ ಅಲ್ಲ ಬರ್ಪೇರಿಗೆ ಇತ ಖುಷಿ ಅಣ್ಣ ಹಾ ಬತ್ತೆ ರೆಡಿ ತಾನಿಗಳು ನಲಿ ಬೇರೆ ಆಗ್ಲೊಟ್ಟಿಗೆ పట్టు పట్టు చెయ్యబట్టు చిన్నదాని చెంగేబట్టు పట్టు పట్టు చెయ్యబట్టు చిన్నదాని చెంగేబట్టు నన్ను నిల్లు దాచిబట్టు ఓ పుల్లోడా హాయ్
కట్టు కట్టు చీరే కట్టు ఒంటె చూపు దూరేటట్టు నోరు కాస్త ఊరేటట్టు ఓ గుల్లమ్మ ఆ, బుక్కు కట్టిపోయేటట్టు, ముద్దు మీద ముద్దే పెట్టు, లేకపోతే నా మీదొట్టు, ఓ బుల్లోడా. కన్నె బొట్టు కరిగేటట్టు కన్ను కొట్టకుంటే ఒట్టు కోరికంత నా మీదట్టు ఓ గుల్లమ్మ అబ్బబ్బో, నా ఈగిరి కోరెట్టు. రవె 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 తత్తై తిరామిరిగిరే తత్తై తిరామిరిగిరే రాతై తత్తై ఆతై తత్తై తత్తై రే రత్తై రవె 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 రంగుల రబ్బట్టు రక్తి ఇస్తా నీకు బిస్తరు పట్టు హే, రయ్యో 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 ఆకలి తీరేట్టు, ఆ పులుసు పెడతా నీకు సొప్పులు తాగట్టు. ಎಲ್ಟನ್ ಸರ್ ದಾಯಕ್ ಬೈಕ್ ಜೇರು ಆನ್ ದಿ ವೇ 6 ಬರ್ಪಿನ ಊಟ ಪಿಚ್ಚರ್ ತುಕನ సినిమా సువిత్త మామా నీకు సినిమా సువిత్త మామా సీను సీనుకి నీతో సిటీ కొట్టిత మామా మిఠాయి తిన్నంత తీపి ఉట్టెనే సందులల్ల దొంగ లెక్క తిప్పవట్టెనే దీని బుంగమూర్తి శుద్ధి నాకు బొంగు తిన్న కోతి లెక్క సింగులయ్య బుద్ధి ఉట్టే సినిమా సువిత మామా నీకు సినిమా సువిత మామా బారి బారి తెలిగే నలిగే తెలిగే నలిగే తెలిగే నలిగే తెలిగే నలిగే తెలిగే నలిగే తెలిగే నలిగే సినిమా సువిత మామా నీకు సినిమా సువిత మామా సిని సిని నీతో సిటీ కొట్టిత మామా మామా సినిమా సువిత మామా నీకు సినిమా సువిత మామా సిని సిని నీతో సిటీ కొట్టిత మామా ಯಾ ಅಲ್ಲ ಸೌಜನ್ಯ ಬೊಕ್ಕ ಅದ್ವಿತಿ ಸೆಟ್ನೊಟ್ಟಿ ಕಲ್ತು ನೆಡ್ಡೆ ತೂತ బొంబాయి చీరలు దెమ్మంటది, కలకత్తా కడియలు దెమ్మంటది. బొంబాయి చీరలు దెమ్మంటది, కలకత్తా కడియలు దెమ్మంటది. కమ్మలు దెమ్మంటది, చెవుల కెట్టుమంటది. కమ్మలు దెమ్మంటది, చెవుల కెట్టుమంటది. అలివిల్లి సాకులాడి సిట్టమ్మి, మావదినే నంగనాచి పుల్లమ్మి. అలివిల్లి సాకులాడి సిట్టమ్మి, మావదినే నంగనాచి పుల్లమ్మి. కంగ్రాచులేషన్స్ ఉషా. ಥ್ಯಾಂಕ್ ಯು ಮ್ಯಾಮ್ ಎಸ್ ಸೂಪರ್. ಸೊ ಈ ರೌಂಡ್ಗೆ ಬೈದಾರೆ ಏನ್ ಚಂದುಂಡು ಖುಷಿ ಒಂದುಂಡು ಏರ್ ಬೈದಾರೆ ಕೊರಿಯೋಗ್ರಾಫರ್ ಅಂತ ಪಂಡೇರು ಕಸನ್ ಅಂತ ಪಂಡೇರು ಗುರ್ತ ಮಲ್ಪಾತ್ ಕೊರ್ಲೆ ಅರೆ ಇರ್ ಮೈಕಡ್ ಬಾತಿರೋಡು ಮಾತ್ರ ಹಾಂ ಕೇ ನೋಡತ್ತೆ ಅಕ್ಲೆಗ್ಲಕ್ಕೆ ನೋಡು. ಎಸ್ ಕೊರಿಯೋಗ್ರಾಫರ್ ಏರು ಕೊರಿಯೋಗ್ರಾಫರ್ ಆರು ಓಕೆ ಯಾರನ್ನ ಪುದರ್ದ ಅದೇ ಚೇತನ ಇರ್ ಮೈಕಡ್ ಬಾತಿರೋಡು ಚೇತನ ಚೇತನ ಓಕೆ ಆ್ಯಂಡ್ ಕಸನ್ ದಾದೆ ಮಲ್ತೊಂದುಲ್ಲೇರು ಕಾಲೇಜ್ ಸ್ಟಡಿ ಮಲ್ತೊಂದುಲ್ಲಾರು ಓಕೆ ಒಟ್ಟಿಗೆ ಡಾನ್ಸ್ ಮಲ್ತದೆ ಏನು ಚಾಂಡ್ ಮಸ್ತ್ ಖುಷಿ ಅಂಡ್ ಮಸ್ತ್ ಹೊಸತ್ ಎಕ್ಸ್ಪೀರಿಯನ್ಸ್ ಮಸ್ತ್ ಖುಷಿ ಅಂಡ್ ಓಕೆ ಕೊರಿಯೋಗ್ರಾಫರ್ ಈತನೇಟ ಒಂಜೇ ಸ್ಟೂಡೆಂಟ್ ಇತ್ತು ಇತ್ತು ಎರಡು ಸ್ಟೂಡೆಂಟ್ ಕೂಡ ಈರ್ಲ ಪ್ರಾಕ್ಟೀಸ್ ಮಲ್ಪೋಡು ಈರು ಒಂಚೂರು ಮಿತ್ತದ ಲೆವೆಲ್ ಪೋಯಾರ ಅತ್ ಈರು ಒಂಚೂರು ತಿರ್ತದ ಲೆವೆಲ್ ಬರ್ತಾರ ಇಜಿ ನಮ್ಮ ಒಂಚೂರು ಮಿತ್ತದ ಲೆವೆಲ್ ಪೋಯ ಅಂದ ಓ ನೈಸ್ ಗುಡ್ 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 ಓಕೆ ಥ್ಯಾಂಕ್ ಯು ಸೋ ಮಚ್. ಸೊ ಜಡ್ಜಸ್ ಡಕ್ಕೆ ಏನು ಗೆಂಚಾಂಡ್ ಅಂದು ಈರೇಗೆ ಗೆಂಚಾಂಡ್ ಏರ್ ಬೈದೇರು ಸಪೋರ್ಟ್ ಮಲ್ಬಾರೆ ಸಪೋರ್ಟ್ ನೋಡಿ ಏನ ಜೋಕ್ಲು ಉಳ್ಳೇರು ಫ್ರೆಂಡ್ಸ್ ನಕ್ಲು ಉಳ್ಳೇರು ಈರು ಆಂಜು ಅದ್ದಾಯ ಮಚ್ಚಿನ್ ಸರ್ ಬಂಡೇರಂಜು ಸರ್ ಪಂಡಿ ನೆನಪುರ ಮಲ್ಬಾರೆ ಬಲ್ಲಿ ಕೆಲವು ಸಲ ದಾಯಿಗೆ ಸರ್ ಅಂದಕ್ಕೆ ಏನು ನೋಡು ದಾದ ಇದಕ್ಕೆ ಏನು ರಿಜ್ಜ ಸರ್ ಅಡಕ್ಕೆ ಏನು ಜಾರ ಆರೇಂದ ಏನು ಅಲ್ಪಾದ ಜಾರ ಫಸ್ಟ್ ಆಫ್ ಆಲ್
ಒಳ್ಳೆರು ಇರತ್ತೆ ಆರೆಲ್ಲ ನಲ್ಪಾಡೋದಿದ್ದು ನಾ 6 ಬಂಡೇರು 6 ಪಾಡು ಮೇರೆ ಪೊಡ್ಚಿನ್. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ಲೆಟ್ಸ್ ಸಿ ದ ಜಡ್ಜಸ್ ದಾದ ಪಂಡ್ರೆ ಉಂಡು ಒಂದು. ಪ್ರಮೋದ್ ಆಳ್ವ ಸರ್, ಓವರ್ ಟು ಯು. ಹಾಯ್ ಉಷಾ. ಹಾಯ್ ಸರ್. ಸೊ ಉಷಾ ಅವರೇ, ಎಷ್ಟು ದಿವಸದ್ದು ಪ್ರಾಕ್ಟೀಸ್? 1 ವಾರ ಸರ್. 1 ವಾರ ಅಲ್ಲ, ಕೊರಿಯೋಗ್ರಾಫರ್ ಹತ್ರ ಮಾತಾಡ್ತೇನೆ, ಓಕೆನಾ? ಚೇತನಾ, ಹಾಯ್. ಹಲೋ ಸರ್. ಸೊ ಚೇತನಾವರ ಬಗ್ಗೆ ಹೇಳಬೇಕಂತೆಲ್ಲ, ನಮ್ಮದೇ ಡಾನ್ಸ್ ಮಮ್ಮಿ ಸೀಸನ್ನ ಲಾಸ್ಟ್ ಸೀಸನ್ ಇದ್ದ ಕಂಟೆಸ್ಟೆಂಟ್ ಅಲ್ವಾ ಚೇತನಾ ಅವರು? ಸೀಸನ್ 6ನ ಪ್ರಾಡಕ್ಟ್. 6 ಇದ್ದ ಕಂಟೆಸ್ಟೆಂಟ್. ಸೊ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ನಿಮ್ಮ ಕಸನ್, ನಿಮ್ಮ ಇನ್ನೊಂದು ಕಂಟೆಸ್ಟೆಂಟ್ ಇದ್ದ ಕಸನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದು. ಕೊರಿಯೋಗ್ರಫಿ ಯಾಕೆ ಇಷ್ಟು ಲೇಟ್ ಮಾಡಿದ್ದು? ಅಂದರೆ ಮೇನ್ಲಿ ನಾನು ಅಸಿಸ್ಟ್ ಮಾಡಿದ್ದು. ಮೇನ್ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಶೂಟ್ ಆಗಲಿ ಬೇರೆ ಕೊರಿಯೋಗ್ರಫಿಗಾಗಿ ಔಟ್ಸೈಡ್ ಅಂದರೆ ಬ್ಯಾಂಗ್ಳೂರಿಗೆಲ್ಲ ಹೋಗ್ತಿದ್ರು. ಸೊ ನಮಗೆ ಅದಕ್ಕೆ ಟೈಮ್ ಸಿಗ್ಲಿಲ್ಲ. ಯಾರು ಕಂಟೆಸ್ಟೆಂಟ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ರು? ಅಲ್ಲ ಮೇನ್ ಕೊರಿಯೋಗ್ರಾಫರ್. ಓಕೆ. ಸೊ ಒಂದು ದಿವಸದಲ್ಲಿ ಹೇಳ್ತಾ ಇದ್ದಾರೆ? ಒಂದು ದಿವಸ ಅಲ್ಲ, 1 ವೀಕ್ ಆ್ಯಕ್ಚುಲಿ. ಫುಲ್ ಕಂಪ್ಲೀಟ್ ಆದ ಅಂದರೆ ನಿನ್ನೆ. ಹೌದು, ತುಂಬ ಬ್ಯಾಡ್ ಅಲ್ವಾ? ತುಂಬ ಡಿಸಪಾಯಿಂಟ್ ಆದ ನಾನು. ತುಂಬ 1 ವೀಕ್ ಪ್ರಾಕ್ಟೀಸ್ ಅಂತೇಳಿ, ಯಾಕೆಂದರೆ ಪರ್ಫಾರ್ಮೆನ್ಸಲ್ಲಿ ಕಾಣ್ತಾ ಇತ್ತು ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಲೋ ಆಗಿತ್ತು. ಫುಲ್ ನರ್ವಸ್ ಆಗಿದ್ರು. ಹೌದು, ಗೊತ್ತಾಗ್ತಾ ಇತ್ತು. ಮತ್ತು ಈ ಮಿಕ್ಸಿಂಗ್ ನನಗೆ ಅಷ್ಟು ಒಂದು ಇಂಪ್ರೆಸ್ ಏನು ಆಗಲಿಲ್ಲ. ಏನೋ ಸಮಥಿಂಗ್ ನ್ಯೂ ಆಗಲಿ, ಇಷ್ಟು ತ್ರಯೋ ಅಂದರೆ ಎಷ್ಟು ಕಾನ್ಸೆಪ್ಟ್ ಸಿಗುತ್ತೆ, ಏನೋ ಒಂದು ಹೊಸತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸ್ಪೆಷಲಿ ನಿಮ್ಮ ಕೊರಿಯೋಗ್ರಾಫರ್, ನಾನು ಆಲ್ರೆಡಿ ನಿಮ್ಮ ವರ್ಕ್ ನೋಡಿದ ಕಾರಣ. ಸೊ ಎನಿವೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಜಡ್ಜ್, ಎಲ್ಟನ್ ಜೆಫ್. ಉಷಾ ಅವರೇ. ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಸೂಪರ್. ಇಲ್ಲೆಲ್ಲ ಹೇಳಿ ನಿಮ್ಮ ಜೊತೆ ಒಂದು 2.5 ತಿಂಗಳಿತ್ತು ಏನು ಸರ್? ನಿಮ್ಮೊಟ್ಟಿಗೆ ಯು ಹ್ಯಾಡ್ 2.5 months ಫಾರ್ ಪ್ರಾಕ್ಟೀಸ್, ಕರೆಕ್ಟ್ ಅಲ್ವಾ? ಓಕೆ, ದ ಸೇಮ್ ಇದೇ ಮಾತು ನಾನು ಕೊರಿಯೋಗ್ರಫರ್ಗೂ ಕೂಡ ಹೇಳ್ತೀನಿ. ಯಾರು ಕೊರಿಯೋಗ್ರಫರ್? ಹೂ ಇಸ್ ದ ಮೇನ್ ಕೊರಿಯೋಗ್ರಫರ್? ರೋಷನ್ ಸರ್. ಎಲ್ಲಿದ್ದಾರೆ ಅವರು? ರೋಷನ್, ನಮಸ್ತೆ. ನಮಸ್ತೆ. ಇಲ್ಲ, ಏನು ವಾಟ್ Pramod is trying to say here is, we understand due to certain circumstances, namdu dates solpa push aitu and everything set and done. But this show is also important for us also, for your also, and for the channel also, alva. So we should have showed some importance, at least some hard work. Torsidre ee performance bere level hogtittu. Concept okay, performance question mark, alva. So if we would have pushed at least 2 weeks practice, we would have been there anta nange anstu. But overall, genuinely speaking, I didn't like the performance so much. Was expecting too much, but it didn't reach there. Nevertheless, I wish you all the luck, and please don't repeat this anta nan genuine request. I understand your work priorities also, but take this shows also as a priority list, ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಳಿ, and show some importance, some courtesy, some humble thing for this show also. Okay, ತುಂಬ ಕಷ್ಟಪಟ್ಟು ಎಲ್ಲರೂ ಮಾಡ್ತಿದ್ದಾರೆ, not only us. It's difficult to sit here and judge also. It's difficult to sit there, stand there and shoot and put this graphics also. But if you guys come and tell here, ನಾವು ಒಂದು ದಿನ 1 ವಾರ ಅಲ್ಲಿ ಫಿನಿಶ್ ಮಾಡಿವಿ ಅಂತ ಹೇಳಿದರೆ ನಮಗೆ ಬೇಸರ ಆಗುತ್ತೆ ಅಲ್ವಾ? Okay, we are also human beings, you are also human beings, we should understand. Okay, so please don't repeat this, and with bang on positivity next time, please do a wonderful job. Okay, sir. Thank you so much. Thank you. God bless. Thank you, Welton. Going to our guest judge today, Anvita Sagar, over to you. Hello everyone. ಹಾಯ್ ಮ್ಯಾಮ್. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಓಕೆ, ಟಾಕಿಂಗ್ ಅಬೌಟ್ ದ ಕಾನ್ಸೆಪ್ಟ್, ಇಬ್ಬರು ಹೇಳ್ದಂಗೆ ಕಾನ್ಸೆಪ್ಟ್ ನೀವು ಅಕಸ್ಮಾತ್ 1 ವಾರದ ಹಿಂದೆ ಸ್ಟಾರ್ಟ್ ಮಾಡಿದರೆ ಕುಡ್ ಹ್ಯಾವ್ ಕೆಪ್ಟ್ ಇಟ್ ಸಿಂಪಲ್ ಓನ್ಲಿ. ಅಂದರೆ 3 ಜನ, ಸೊ ಅಲ್ಲಿ ಒಂದು ಟ್ರಯೋ, ಇಲ್ಲಿ ಒಂದು ಟ್ರಯೋ ಇತ್ತಲ್ಲ, ಇಬ್ಬರು ಜಡ್ಜ್ ಇದ್ದರು, ಒಂದು ಲೇಡಿ ಇದ್ದರು, ಅದ್ವಿತಿ ಅವರು ಇದ್ದರು. ಸೊ ಕುಡ್ ಹ್ಯಾವ್ ಟೇಕನ್ ಸಮಥಿಂಗ್ ಲೈಕ್ ದ್ಯಾಟ್ ಓನ್ಲಿ, ಸಿಂಪಲಾಗಿ ಮಾಡ್ಕೊಂಬಿಡ್ಬೋದಿತ್ತು. ಸೊ ಆವಾಗ ಕಾನ್ಸೆಪ್ಟ್ ಈಸಿ ಆಗಿದ್ದರೆ ಒಂದು ಬೇಗನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಆಗಿರೋದು ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಕೆಲವೊಂದು ಕಡೆ ತುಂಬಾ ಕ್ಲಮ್ಸಿ ಆಗಿತ್ತು. ಸ್ಪೆಷಲಿ ಮಾಸ್ಕ್ ಹಾಕಿದಾಗೆಲ್ಲ ಸ್ಟೆಪ್ಸ್ ಪ್ರಾಪರಾಗಿ ಆಗ್ತಾ ಇರಲಿಲ್ಲ.
ಸೊ ವೆನ್ ಯು ಪ್ರಾಕ್ಟೀಸಿಂಗ್ ಅಲ್ಲ, ಮಾಸ್ಕ್ ಹಾಕಿ ಕೂಡ ಒಮ್ಮೆ ಪ್ರಾಕ್ಟೀಸ್ ಮಾಡಿ ನೋಡಿ. ಯಾಕಂತಂದರೆ ಮಾಸ್ಕ್ ಹಾಕದೇ ಇರಬೇಕಾದ್ರೆ ಎಲ್ಲ ಸ್ಟೆಪ್ಸು ಪ್ರಾಪರಾಗೇ ಬರುತ್ತೆ. ಮಾಸ್ಕ್ ಹಾಕಿ ನಮಗೇನು ಕಾಣಿಸ್ದೇ ಇರಬೇಕಾದ್ರೆ ಇಲ್ಲೇನದು ಕ್ಲಮ್ಸಿನೆಸ್ ಆಯಿತು ಆ ಥರ ಆಗುತ್ತೆ. ಬಟ್ ಆನ್ ಅ ಹೋಲ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ವೆಲ್ ಡನ್. ಸೊ ಈ ರೌಂಡಿಗೆ ಬರೋದೇ ಈಸ್ ಅ ಸಕ್ಸಸ್. ನಾನು ಕೊರಿಯೋಗ್ರಾಫರ್ಡ ಒಂಜಿಪ ನೋಡಿ ಅನ್ ಮಾತೆರ್ಲೇನಿ ಅನ್ನು ಬಿದೆ ಪೋನಪ್ಪ ಅನ್ಪುನು ಸೌಜನ್ಯ ಬಾರಿ ಸಪುರ ಆತೇರು ಸ್ಟೇಜಿನ ಮಾತ್ರ ಸೌಜನ್ಯ ಸ್ವಲ್ಪ ತೋರ ಮಲ್ದಾರ ಅನ್ನೋದೇ. ಓ ಲಾಸ್ಟ್ ಎಪಿಸೋಡ್ ಶೂಟ್ ಮಲ್ಪನಾಗ ಒಂಚೂರು ಹುಡ್ಕೆನೆ ಇತ್ತೆ ಅಂತ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಗುಡ್ ಲಕ್. ವೆಲ್ ಡನ್. ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಈ ರಿಯಾಲಿಟಿ ಶೋ ಅಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಎಕ್ಸೈಟೆಡ್ ಮಾಮಿ ಸಾಯಿರಾ ಬಾನು ಅವರು ಬರ್ತಾರೆ, ಅವರ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆ್ಯಂಡ್ ಇನ್ನೊಂದು ಕಡೆ ಅವರ ಮುದ್ದಾದ ಮಗನೊಂದಿಗೆ. ಸೊ ಲೆಟ್ಸ್ ಸಿ ದಿಸ್ ಟೆರಿಫಿಕ್ ಟ್ರಯೋ ಏನ್ ಜಾದೂ ಮಾಡ್ತಾರೆ ಅಂತ. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಸಾಯಿರಾ ಬಾನು. प्यार से प्यारा बंधन इनका, एक थी मोरनी एक था मोर, रंग लाई इनकी प्रेम कहानी, प्यार का रंग बिखरा चारों ओर. प्यार को हो जाने दो, प्यार में खो जाने दो, एतबार किसका है, इंतजार किसका है, अभी ना हुआ तो फिर कभी नहीं कभी नहीं. प्यार को हो जाने दो, प्यार में हो जाने दो, एतबार किसका है, इंतजार किसका है, अभी ना हुआ तो फिर कभी नहीं कभी नहीं. मुझको आँखों से दिल में उतर जाने दो, कुछ बिगड़ जाने दो, कुछ संवर जाने दो, एक बहाना बने एक फसाना बने, अभी ना बना तो फिर कभी नहीं कभी नहीं. प्यार को हो जाने दो, प्यार में हो जाने दो, एतबार किसका है, इंतजार किसका है, अभी न किया तो फिर कभी नहीं कभी नहीं. ला 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 ला.
ನಾಗಬಾನು. ಮೋರಿಣಿ ಎಲ್ಲಿ ಉಂಟು ಮೋರಿಣಿ? ಹಾಯ್, ಹೆಲೋ. ಇವ್ರ ಹತ್ರ ಮಾತಾಡೋ ಇವತ್ತು, ಮೈಕ್ ಕೊಡಿ. ಹಾಯ್. Hi. ಓಯ್, ವಾಟ್ ಈಸ್ ಯುವರ್ ನೇಮ್? Shahrukh. ಚಾಲು. ಶಾರುಖ್. ಶಾರುಖ್. ಶಾರುಖ್, ಮಿನಿ ಶಾರುಖ್. ವೆಲ್ಕಮ್ ಶಾರುಖ್. ನಮ್ಮ ಟಿವಿಯ ವೇದಿಕೆಯಲ್ಲಿ ಶಾರುಖ್ನ ಆಗಮನ. ವಂಡರ್ಫುಲ್. ಸೊ ಹೌ ಆರ್ ಯು? I am fine. ಡು ಯು ಗೋ ಟು ಸ್ಕೂಲ್? ಸ್ಕೂಲಿಗೆ ಹೋಗಲ್ಲ? ಹೌದಾ ಇಲ್ವಾ? ಹೋಗ್ತೀರಿ? ಯು ಲೈಕ್ ಟು ಗೋ ಟು ಸ್ಕೂಲ್? ಅದು 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 ಕರೆಕ್ಟ್. ರೈಟ್. ಡಾನ್ಸ್ ಮಾಡಿ ಹೇಗೆ ಆಯಿತು? ಖುಷಿ ಆಯಿತಾ? ಅದು ಸಹ ಇಷ್ಟ ಇರಲಿಲ್ವಾ? ಇಷ್ಟ ಇತ್ತಾ? ಓಕೆ, ವೆರಿ ಗುಡ್. ಆ್ಯಂಡ್ ಕೊರಿಯೋಗ್ರಾಫರ್ ಪರಿಚಯ, ನಿಮ್ಮ ಹೆಸರು? ಪಾವನಿ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಸ್ಟಡಿ. ಓಕೆ. ಸಾಯಿರುಬಾನ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಈ ಸ್ಟೇಜಿಗೆ ಬಂದಿದ್ದೀರಾ. ಡಾನ್ಸ್ ಮಾಡಿ ಆದಮೇಲೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಅಲ್ಲ, ನೀವು ಮೈಕಲ್ಲಿ ಮಾತಾಡಬೇಕು. ಹಾಂ, ತುಂಬ ಖುಷಿ ಆಗ್ತಿದೆ. ಓಕೆ. ನೀವು ಪ್ರಾಕ್ಟೀಸ್ ಮಾಡಿದ್ದನ್ನು ಕರೆಕ್ಟಾಗಿ ಸ್ಟೇಜಲ್ಲಿ ಮಾಡಿದ್ದೀರಾ? ಲಾಸ್ಟಿಗೆ ಮ್ಯೂಸಿಕ್ ಇರಲಿಲ್ಲ ಮ್ಯಾಮ್, ನಮ್ಮದು ಮೇಲೆ ಲಾಸ್ಟ್ ಅಲ್ಲಿಗೆ ಸ್ಟಾಪ್ ಇತ್ತು, ಬಟ್ ಮ್ಯೂಸಿಕ್ ಜಾಸ್ತಿನೇ ಇತ್ತು ಅದರಲ್ಲಿ. ಅದಕ್ಕೆ ನೀವು ಕುಣಿತಾ 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 ಇದ್ರಿ. ನಾವೇ ಮಾಡಿದ್ವಿ ಅಷ್ಟೇ. ನಿಮ್ದು ಓನ್ ಕೊರಿಯೋಗ್ರಫಿ ಮಾಡಿದ್ರು. ಓಕೆ. ನೀವು ಮ್ಯೂಸಿಕ್ ಕೇಳಿರ್ಲಿಲ್ವಾ ರೆಕಾರ್ಡ್ ಮಾಡಿದ್ಮೇಲೆ? ನಿಮಗೆ ಗೊತ್ತಿತ್ತ ಬಾಬು ಮ್ಯೂಸಿಕ್ ಇಲ್ಲ ಅಂತ? ಗೊತ್ತಿರಲಿಲ್ಲಲ್ಲ? ನೀವು ಹೀಗೆ ಮಾಡಲಿಕ್ಕಿದ್ದಿದ್ದ? ಓಕೆ. ಎನಿವೇಸ್, ಲೆಟ್ಸ್ ಲುಕ್ ಎಟ್ ದ ಜಡ್ಜಸ್. ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಬಟ್ ನೈಸ್ ಪಿಕಾಕ್ ಥೀಮಲ್ಲಿ ಚಂದ ರೆಡಿ ಹಾಕೊಂಡು ಬಂದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ ಆನ್ ದಿಸ್ ರೌಂಡ್ ಅಂತ ಹೇಳ್ತಾ ವಿ ಗೋ ಡೈರೆಕ್ಟ್ಲಿ ಟು ದ ಜಡ್ಜಸ್. ಫಸ್ಟ್ ಆಫ್ ಆಲ್ ದ ಗೆಸ್ಟ್ ಜಡ್ಜ್ ಟುಡೇ ಅನ್ವಿತಾ ಸಾಗರ್ ಅವರು. ಹೌ ಡಿಡ್ ಯು ಫೀಲ್ ದ ಡಾನ್ಸ್ ಫಸ್ಟ್ ಟುಡೇ? ಹಲೋ, ನಮಸ್ತೆ. ನೀವೇನು ಆ್ಯಂಡ್ ನನಗೆ ಮೇನ್ ಏನು ಅನ್ನಿಸ್ತು ಅಂತಂದರೆ ತುಂಬ ಅನ್ನೆಸರಿ ಪ್ರಾಪರ್ಟೀಸ್ ಇತ್ತು ಅಂತ ಅನ್ನಿಸ್ತು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆದರೆ ಆ ಪ್ರಾಪರ್ಟಿ ಯೂಸೇಜ್ ಇದೆ ಅಲ್ಲ, ಅದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಿಮಗೆ ಡ್ಯಾನ್ಸ್ ಮಾಡೋಕ್ಕೆ ಒಂದು ಜಾಗ ಇರಲಿಲ್ಲ. ನೀವು ಫಸ್ಟು ಪ್ರಾಪರ್ಟಿ ಯೂಸ್ ಮಾಡಿದ್ದು ಆ ಒಂದು ರೆಡ್ ಕಲರ್ ಮ್ಯಾಟ್ ಥರ ಏನಿತ್ತು ಅದನ್ನು ಯೂಸ್ ಮಾಡ್ತಾಯಿದ್ರಿ. ಅದರಲ್ಲಿ ನೀವು ಏನು ಹೋಗಬೇಕಿತ್ತು ಅಂದರೆ ರೈಟ್ ಆ್ಯಂಡ್ ಲೆಫ್ಟ್ ಏನು ಹೋಗಬೇಕಿತ್ತು ಒಳಗಡೆ, ಅದು ನೀವು ಪ್ರಾಪರಾಗಿ ಒಳಗಡೆ ಕೂಡ ಹೋಗಲಿಲ್ಲ. ಆ್ಯಂಡ್ ಆಲ್ಸೋ ಅದನ್ನು ಪ್ರಾಪರ್ಟಿ ಹಾಕಲಿಕ್ಕೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್, 15 ಮಿನಿಟ್ಸ್ ಒಂದು ಪಕ್ಕ ಆಗಿದೆ. ಅದನ್ನು ಮತ್ತೆ ತೆಗೆಯೋಕ್ಕೆ ಕೂಡ ಒಂದು 10 ನಿಮಿಷ ಅಂತೂ ಆಯಿತು. ಅದು ಅಟ್ಲೀಸ್ಟ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದರೆ ಐ ಗೆಸ್ ಆ ಪ್ರಾಪರ್ಟಿಗೂ ಒಂದು ವ್ಯಾಲ್ಯೂ ಇರೋದು ಆ್ಯಂಡ್ ಆ ಹಾರ್ಡ್ ವರ್ಕಿಗೂ ಒಂದು ವ್ಯಾಲ್ಯೂ ಇರೋದು. ನನಗೆ ಗೊತ್ತಿಲ್ಲ, ಅಲ್ಲಿ ನೀವು ಮತ್ತೆ ಒಂದ್ಸತಿ ಮೇಲೆ ಹತ್ತಿದ್ರಿ, ಮತ್ತೆ ಒಂದ್ಸತಿ ಕೆಳಗೆ ಬಂದ್ರಿ, ಮತ್ತೆ ಮೇಲೆ ಹತ್ತಿದ್ರಿ. ಅಲ್ಲಿ ಏರಿಯಲ್ ಆ್ಯಕ್ಟ್ ಏನಾದರೂ ಇತ್ತಾ ಅಥವಾ ಇಟ್ ವಾಸ್ ಲೈಕ್ ನಾರ್ಮಲಾಗಿ ಮೇಲ್ಗಡೆ ಹತ್ತೋ ಥರ ಇತ್ತಾ? ಇಲ್ಲ ಮ್ಯಾಮ್, ಅಲ್ಲಿದ್ದು ಸ್ಟೆಪ್ ಮಾಡಿ ಕೆಳಗೆ ಬಂದ್ವಿ ಮತ್ತೆ. ಅಲ್ಲ, ಅವ್ರು ಕೇಳಿದ್ದು ಅಲ್ಲಿ ಏರಿಯಲ್ ಆ್ಯಕ್ಟ್ ಏನಾದರೂ ಇತ್ತಾ, ಹಾರುದು ಏನಾದರೂ ಇತ್ತಾ? ಬಟ್ ಅವನಿಗೆ ಇಟ್ಕೊಂಡು ತಿರ್ಗ್ಲಿಕ್ಕಿತ್ತು, ಅವನೇ ಅದೇ ಕೇಳ್ತಾ ಇದ್ದಾರೆ, ಏನಾದರೂ ಅಲ್ಲಿ ಮಗನಿಗಿತ್ತು. ಓಕೆ. ಆ್ಯಕ್ಚುಲಿ ಮಗು ಒಂದು ಏನು ಕಾರ್ಟ್ ವೀಲ್ ಚೆನ್ನಾಗಿ ಮಾಡ್ತು ಪಾಪ, ಅದನ್ನು ಒಂಥರ ಪ್ರಾಪರ್ಟಿ ಥರನೇ ಯೂಸ್ ಮಾಡಿಕೊಂಡ್ರು. ಇನ್ನೂ ಒಂಚೂರು ಮುದ್ದಾಗಿ ಡ್ಯಾನ್ಸ್ ಮಾಡಿಸಿದ್ರೆ ಚೆನ್ನಾಗಿದ್ದಿರೋದು ಅಂತ ಅನ್ನಿಸ್ತು. ಆ್ಯಂಡ್ ಸಾಂಗ್ ಚೆನ್ನಾಗಿತ್ತು. ನಿಮ್ಮ ಕಾಸ್ಟ್ಯೂಮ್ ಸಾಂಗಿಗೆ ತಕ್ಕಂತೆಯೇ ಇದೆ. ಆದರೆ ಐ ಫೆಲ್ಟ್ ಪ್ರಾಪರ್ಟೀಸ್ ಕಮ್ಮಿ ಮಾಡಿ ಇನ್ನೂ ಸ್ವಲ್ಪ ಡ್ಯಾನ್ಸ್ ಕೊಟ್ಟಿದ್ದಿದ್ರೆ ಚೆನ್ನಾಗಿದ್ದಿರೋದು ಅಂತ. ಎನಿವೇಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಜಡ್ಜ್, ಗೋಯಿಂಗ್ ಟು ವೆಲ್ಟನ್ ಜೆಫ್. ಜೆನ್ವಿನ್ಲಿ ಸ್ಪೀಕಿಂಗ್, ನನಗೆ ದೇವ್ರ ನನಗೆ ಗೊತ್ತಿಲ್ಲ ವಾಟ್ ಶುಡ್ ಐ ಕಮೆಂಟ್. ಓಕೆ, ಏನಾಗ್ತಂದರೆ ವೆನ್ ವಿ ಜಡ್ಜ್ ಸಿಟ್ಟಿಂಗ್ ಹಿಯರ್ ವಿ ಹ್ಯಾವ್ ಸಮ್ ಎಕ್ಸ್ಪೆಕ್ಟೇಷನ್ಸ್. ನಾವು ಅದು ಆ ಎಕ್ಸ್ಪೆಕ್ಟೇಷನ್ಸನ್ನು ಇಡ್ತೀವಿ. ಓಕೆ, ಬಟ್ ವೆನ್ ವಿ ಸಿ ದ ಪರ್ಫಾರ್ಮೆನ್ಸ್ ಅಲ್ವಾ, ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಹೋಗಿ ಎಲ್ಲೋ ಏನೋ ಆಗುತ್ತೆ. ಓಕೆ, ಕೊಲ್ಯಾಪ್ಸ್ ಆಗುತ್ತೆ. ಆ ಎಕ್ಸ್ಪೆಕ್ಟೇಷನ್ಸೇ ಕೊಲ್ಯಾಪ್ಸ್ ಆಗುತ್ತೆ. ಐ ಡೋಂಟ್ ನೋ ಹೂಸ್ ಫಾಲ್ಟ್ ಇಸ್ ಇಟ್, ಬಟ್ ಐ ಡೋಂಟ್ ನೋ ವಾಟ್ ಟು ಸೇ ಜೆನ್ವಿನ್ಲಿ. ಯಾರು ಕೊರಿಯೋಗ್ರಫರ್? ಯಾರು ನಿಮ್ಮದು ಕೊರಿಯೋಗ್ರಫರ್? ತರುಣ್ ಸರ್. ಅವ್ರು ಬಂದು ದಸರಾ ಟೈಮಲ್ಲಿ ಬಂದಿದ್ರು ಸರ್, ಮತ್ತೆ ಕಲಿಸಿ ಹೋಗಿದ್ರು, ಮತ್ತೆ ನಾವೇ ಮಾಡ್ತಾ ಇದ್ವಿ. ಅವ್ರ ಅಸಿಸ್ಟೆಂಟಾಗಿ ಇವರು ಕಲಿಸ್ತಿದ್ರು. ವಿಚ್ ಇಸ್ ರಾಂಗ್ ಅಲ್ವಾ? ಐ ಹ್ಯಾವ್ ಬೀನ್ ಟೆಲ್ಲಿಂಗ್, ನಾನು ಡೇ ಒನ್ನಿಂದ ಹೇಳ್ತೀನಿ, ಆ ಕೊರಿಯೋಗ್ರಫರ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ, ಕೊರಿಯೋಗ್ರಫರ್ದು ಎನರ್ಜಿ ಮ್ಯಾಟ್ರ್ ಆಗುತ್ತೆ, ಕೊರಿಯೋಗ್ರಫಿ ಟೀಚಿಂಗ್ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಟೆಕ್ನಿಕಲಿ ದಿಸ್ ರೌಂಡ್ ಈಸ್ ಆಲ್ ಅಬೌಟ್ contestant, a family member and a choreographer. Correct? Yes sir. So I don't know
ನಾನೀಗ ಈ ನಿಮ್ಮ ಪರ್ಫಾರ್ಮೆನ್ಸ್ಗೆ ನಾನು ಜಡ್ಜ್ ಮಾಡಿ ಪಾಯಿಂಟ್ಸ್ ಕೊಟ್ಟರು ಬೇರೆಯವ್ರ ಕೊರಿಯೋಗ್ರಫರ್ ಆಗಿ ಡ್ಯಾನ್ಸ್ ಮಾಡಿದರೆ ಹೌ ಇಟ್ ವ್ಯಾಲ್ಯೂ ಸೇಮ್ ಇರಲ್ಲ. ಈಗ ನೀವು ಸೂಪರ್ ಪರ್ಫಾರ್ಮೆನ್ಸ್ ಮಾಡಿ ಕೊರಿಯೋಗ್ರಫರ್ ಒಂದು ಓಕೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನಾನು ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟರೆ ಅಂದರೆ ನನಗೆ 15 days ಹಾಸ್ಪಿಟಲಲ್ಲಿ ಇದ್ದೆ, ಸೊ ನಡೀಲಿಕ್ಕೆ ಆಗ್ತಿಲ್ಲ, ಬೆಡ್ಡಲ್ಲಿದೆ. ಸೊ ಇವಾಗ ನಮಗೆ ಕರೆಕ್ಟ್ ಪ್ರಾಕ್ಟೀಸ್ ಆದಿದೆ 1 week ಅಷ್ಟೇ. ನಾನೆಂದರೆ ಮಾಡಲ್ಲ ಅಂತಲೇ ಇದ್ದೆ ಸರ್, ನಡೀಲಿಕ್ಕೆ ಆಗ್ತಿರ್ಲಿಲ್ಲ, ಬೆಡ್ಡಲ್ಲಿ ಎಲ್ಲ ಸಹ ಬೆಡ್ಡಲ್ಲಿ. ಡಾಕ್ಟ್ರು ಮಾಡಬೇಡ ಅಂತಲೇ ಹೇಳಿದ್ದು, ಡ್ಯಾನ್ಸ್ ಕೊಡೋಕೆ ಬೇಡ ಹೇಳುವ. ಸೊ ನನಗೆ ಒಂದು ನಂಬಿಕೆ ಇತ್ತು, ಇಲ್ಲ ಸರ್ ನಾನು ಮಾಡ್ತೀನಿ ಅಂತ. ಓಕೆ, 3 ಡಾಕ್ಟರ್ ಇತ್ತು, 4ನೇ ಡಾಕ್ಟರ್ ಟ್ರೀಟ್ಮೆಂಟಲ್ಲಿ ನಾನು ನಡೀದದಷ್ಟೇ. ಓಕೆ 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 ಎನಿವೇಸ್ ಐ ಆಮ್ ರಿಯಲಿ ಸಾರಿ, ಬಟ್ ನನಗೆ ಪರ್ಫಾರ್ಮೆನ್ಸ್ ವಾಸ್ ವೆರಿ ಓಕೆ ನಾಟ್ ಅಪ್ ಟು ದ ಮಾರ್ಕ್ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಟೀಮ್ ಮೆಂಬರ್ಸ್ ನೆನಪ್ದಿಲ್ಲ ದಾಲನಲ್ಲಿ ಒಂಜಿ ಎಲ್ಲಿಯ ಇನ್ಸ್ಟ್ರಕ್ಷನ್ಸ್ ಕೊರನಲ್ಲ ಅವು ಒಂಜಿ 120% ಮ್ಯಾಟರ್ ಆಪುಂಡು ತುಲೆ ಅಕ್ಲೆಗಿತ್ತೆ ದಾದಾಪುನ ಪನ್ನಾಗ ಅಕ್ಲೆಗೆ ಭಂಗ ಆಪುಂಡು. ಮ್ಯೂಸಿಕ್ ಕಮ್ಮಿ ಮಲ್ಪೆರೆ ಪಂತನಂಡ ಒನ್ ಆಫ್ ದ ಟೀಮ್ ಮೆಂಬರ್ ಹ್ಯಾಸ್ ಟು ಬಿ ದೇರ್ ನಿಯರ್ ದ ಸೌಂಡ್ ಕನ್ಸೋಲ್. ಅವು ಮನ್ಪೋಡತ್ತೆ when a contestant treats you as a team, then please ಅಕ್ಲೆಗೆ ಒಂಜಿ ಸಪೋರ್ಟ್ ಮಲ್ಪಲೆ. ಆರ್ ಎಲ್ಸ್ ನಿಕ್ಲು ಏತು ಒಂಜಿ ವಾರ ಒಪ್ಪಾಡು, ಒಂಜಿ ದಿನ ಒಪ್ಪಾಡು, ಅರ್ಧ ದಿನ ಒಪ್ಪಾಡು ನಿಕ್ಲು ಈತ್ ಭಂಗ ಬರ್ತದೆ, ಈತ್ ಪೂರ ಕಾಸ್ಟ್ಯೂಮ್ ಅಂತದ್ದು, ಪ್ರಾಪರ್ಟಿ ಸೆಟಪ್ ಈತ್ ಮಂತದ್ದು ಬಕ್ಕದೆ, ಇಟ್ಸ್ ಪಾಯಿಂಟ್ಲೆಸ್ ಅತ್ತೆ, ಪ್ರಯೋಜನದ ಅದೊಂಡು. ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಅಪ್ಸೆಟ್ ನೌ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಎಲ್ಟನ್. ಗೋಯಿಂಗ್ ಟು ಪ್ರಮೋದ್ ಆಳ್ವಾ ಸರ್. ಹಲೋ, ನಮಸ್ತೆ ಸಾಯಿರಾ ಬಾನು. ನಮಸ್ತೆ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ಬರು. ಥ್ಯಾಂಕ್ ಯು ಸರ್. ಮತ್ತು ಶಾರುಖ್ನು. ಹಾಯ್ ಶಾರುಖ್. ಹಾಯ್. ಓಕೆ, ಸೊ ಆಲ್ರೆಡಿ ಇಬ್ಬರು ಜಡ್ಜಸ್ನವ್ರು ಹೇಳಿ ಆಯಿತು, ಸೊ ನನಗೆ ರಿಪೀಟ್ ಮಾಡಲಿಕ್ಕೆ ಬೇಡ ಅದನ್ನು ಸೇಮ್ ಥಿಂಗನ್ನು. ಸೊ ನಾನು ಜಸ್ಟ್ ಹೇಳೋದು ಸಾಯಿರಬ್ಬನು, ನಿಮ್ಮ ಸೈಡಿಂದ ಎಷ್ಟು ಎಫರ್ಟ್ ಆಗ್ತೀರಾ ಏನೋ ಎಕ್ಸ್ಕ್ಯೂಸ್ ನೀವು ಹೇಳಿದ್ರ ಲಾಸ್ಟ್ ಮಿನಿಟ್ ಹೀಗೆ ಪ್ರಾಬ್ಲಮ್ ಆಯ್ತಂತ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿ ಇಲ್ಲಿ ಬಂದಿದ್ದೀರ. ಸೊ ಅದಕ್ಕೆ ತುಂಬಾ ಖುಷಿ ಆಯಿತು ನನಗೆ. ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ನೀವು ಸಿಲೆಕ್ಟ್ ಆದರೆ ಡೆಫಿನೆಟ್ಲಿ ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ ಸರ್. ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ನಿಮ್ಮ ಜೀನಾಯಹ ಮರ್ನಾಯಹ ಅನ್ನುವಂಥ ಆರ್ಟಿಸ್ಟ್ ಆ್ಯಟಿಟ್ಯೂಡ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಬಂದಿದ್ದೀರಾ. ಬಟ್ ಆನ್ ದ ಕೊರಿಯೋಗ್ರಫಿ ಸೈಡ್, ಕೊರಿಯೋಗ್ರಾಫರ್ ಇಲ್ಲಾಂದರೆ ಅಸಿಸ್ಟೆಂಟ್ ಕೊರಿಯೋಗ್ರಫರ್, ಸೊ ಇಟ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ಲಿ ಫಾಲೋಡ್. ಅದನ್ನು ನೋಡ್ಕೊಂಡಿರಿ. ಎನಿವೇಸ್, ವೆಲ್ ಡನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಬಾಯ್ ಶಾರುಖ್. शाहरुख ने मेरे साथ हाथ मिलाया. बाय बाय. थैंक यू so much. Welcome back once again, and you're watching Shashi Detergent presents Dance Mummy Dance Season 8. ಇದರಲ್ಲಿ ಆಗ್ತಾ ಇದೆ ಡಾನ್ಸ್ನ ಫೈಟ್. ಯಾಕಂದರೆ ಟೆರಿಫಿಕ್ ಟ್ರೈ ಅವರು ಬಂದು ಅವರ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಮಮ್ಮೀಸ್ ಬರ್ತಾ ಇದ್ದಾರೆ, ಒಂದು ಸೈಡಲ್ಲಿ ಕೊರಿಯೋಗ್ರಾಫರ್, ಇನ್ನೊಂದು ಸೈಡಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಜೊತೆಗೆ ಬಂದಂಥ ಮಮ್ಮೀಸ್ ಎಲ್ಲರ ಮನಸ್ಸನ್ನು ಕೇಳಬೇಕು ಅನ್ನುವಂಥ ಹಂಬಲದಿಂದ ಬಂದರೂ ಕೂಡ ವೇದಿಕೆಗೆ ಬರುವಾಗ ಕಭಿ ಖುಷಿ ಕಭಿ ಗಮ್. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾವ ರೀತಿಯ ಒಂದು ಟರ್ನನ್ನು ತಗೊಳುತ್ತೆ ಅಂತ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್. ಅಶ್ವಿನಿ ಅವರು ಬರ್ತಾ ಇದ್ದಾರೆ, ಒಂದು ಸೈಡಲ್ಲಿ ಲೀಡ್ ಕೊರಿಯೋಗ್ರಾಫರ್, ಇನ್ನೊಂದು ಸೈಡಲ್ಲಿ ಕಸಿನ್ ಬ್ರದರ್ನ ಒಟ್ಟಿಗೆ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅಶ್ವಿನಿ ನಿಲೇಶ್. ನನ್ನ ಬದುಕನ್ನು ನಾನು ಸಂಭ್ರಮಿಸಬೇಕಿದೆ. ಅಲ್ಲೊಂದು ಜ್ಯೋತಿ, ಇಲ್ಲೊಂದು ಕಾಂತಿ. ಎತ್ತ ಸಾಗಬೇಕಿದೆ ನನ್ನ ದಾರಿ, ಸತ್ಯದ ಮೌನದೆಡೆಗೂ, ಸುಳ್ಳಿನ ಶೃಂಗಾರದೆಡೆಗೂ. ಸತ್ಯದ ಜಗದೊಳಗೆ ಭ್ರಮೆಗಳ ಪುರಾಣ, ಒಂದೇ ದಿಕ್ಕಿನತ್ತ ಪಯಣ. ಕಮರುತ್ತದೆ ಅಲ್ಲಿ ನಿನ್ನ ಕನಸುಗಳು, ಬಾ ಎನ್ನೆಡೆಗೆ ತೂಗುವೆ ಸಂತೋಷದ ತೊಟ್ಟಿಲ ನಿನಗೆ. ಜಗಮಗಿಸುವ ಜಗವಲ್ಲ ಅದು, ದಗದಗಿಸುವ ಬೆಂಕಿ. ಅಂದವಾಗಿದೆ ಎಂದು ಕೈ ಹಿಡಿಯಬೇಡ, ಸುಟ್ಟು ಹೋದೀತು ಚರ್ಮ. ಸತ್ಯದ ಮುಖವಾಡದಿ ಸುತ್ತುತ್ತಿದೆ ಸುಳ್ಳು, ಮೋಸ ಹೋಗದಿರು ಮನವೇ. ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ಚಿವುಟಿದ ಕೈಯಿಗೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಕನಿಕರವಿಲ್ಲದ
ಕದಡಬೇಡ ಮನವೇ, ಸತ್ಯ ಎಂದಿಗೂ ಕಹಿ. ಸಾಕ್ಷಿಯ ಅವಶ್ಯಕತೆ ಇಲ್ಲ, ದಿನದ ಚಿಂತೆ ಇಲ್ಲ, ನಾಳಿನ ಭಯವಿಲ್ಲ. ಸತ್ಯ ಎಂದಿಗೂ ಒಂದೇ, ಅದೇ ಸತ್ಯ ಸತ್ಯ ಸತ್ಯ. ಹುಟ್ಟಿದೆ ಬಾಳಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬೆಕ್ಕಳಿಗೆ, ಹರಡದ ಕಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ. ಹರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ನನಗೆ ಸಾವಿಲ್ಲ, ಇದು ಸತ್ಯ. ಆದರೆ ಸುಳ್ಳಿಗೆ ಬಲವೇ ಇಲ್ಲ. ಸತ್ಯ ಎಂದಿಗೂ ಏಕಾಂಗಿ, ಅದೇ ನನ್ನ ಆತ್ಮಬಲ. ಸತ್ಯಕ್ಕಿದು ಕಾಲವಲ್ಲ, ಕೇಳಿಲ್ಲವೇ ನೀ ನಾನುಡಿ. ಸತ್ಯಕ್ಕಿಹುದು ಒಂದೇ ದಾರಿ, ಆದರೆ ನನಗಿಹುದು 106 ಕವಲು ದಾರಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ನೆನಪಿಡು ನೀನು, ಸುಳ್ಳಿಗೆ ನಿನ್ನೆಯ ನೆನಪುಗಳು ಬೇಕಿದೆ. ಕ್ಷಣ ಕ್ಷಣದ ವಾದವೂ ಬೇಕಿದೆ. ತರ್ಕಿಸಬೇಕು, ವಾದಿಸಬೇಕು, ಸಾಧಿಸಬೇಕು. ಆದರೆ ನನಗಿಲ್ಲ ಈ ಭಯ, ಏಕೆಂದರೆ ನಾನು ಎನ್ನುವುದೇ ಸತ್ಯ, ಈ ಕ್ಷಣಕ್ಕೂ ಅನುದಿನಕ್ಕೂ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಸತ್ಯವು ಕರೆದಾಗ ನಾನು ಕೇಳಲಿಲ್ಲ, ಸುಳ್ಳು ಮುದ್ದಾಗಿ ಮಾತಾಡಿತು. ಆ ಮಾತಿನ ಹಿಂದೆ ಅಡಗಿದ್ದ ಕತ್ತಲಿಗೆ ನಾನು ಬಿದ್ದೆ. ಇಂದು ನನ್ನ ಪ್ರಜ್ಞೆಗೆ ಪ್ರತಿಧ್ವನಿಯೇ ಏಕೆ ಎಂಬ ಪ್ರಶ್ನೆ. ಪಶ್ಚಾತ್ತಾಪದಲ್ಲಿ ಬೆಂದರೂ ನಾನು ಎದ್ದು ನಿಂತೆ, ಏಕೆಂದರೆ ಸತ್ಯ ತಡವಾದರೂ ದಾರಿ ತೋರಿಸುತ್ತದೆ. ಕಂಗ್ರ್ಯಾಚುಲೇಷನ್ಸ್ ಅಶ್ವಿನಿ, ವೆಲ್ ಡನ್. ಸತ್ಯಮೇವ ಜಯತೆ. ಸುಳ್ಳು ಎಷ್ಟೇ ರೀತಿಯ ಸ್ವೀಟ್ ರೋಡ್ ಅಥವಾ ಈಸಿ ರೋಡನ್ನು ಕೊಟ್ಟರು ಕೂಡ ಫೈನಲಿ ಜಯಿಸುವಂಥದ್ದು ಸತ್ಯ ಅನ್ನುವಂಥ ಒಂದು ಸುಂದರವಾದಂಥ ಕಾನ್ಸೆಪ್ಟ್. ವೆರಿ ನೈಸ್, ಸಿಂಪಲ್ ಆಗಿ ಮಾಡಿದ್ದೀರಾ. ಡಾನ್ಸ್ ಬಗ್ಗೆ ಡೆಫಿನೆಟ್ಲಿ ಜಡ್ಜಸ್ ಹೇಳ್ತಾರೆ, ಆದರೆ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡುವ ಅದರ ಮೊದಲು ಕ್ಯಾನ್ ವಿ ಹ್ಯಾವ್ ದ ಟೀಮ್ ಮೆಂಬರ್ಸ್ ಇಂಟ್ರೊಡಕ್ಷನ್? ಇದು ನನ್ನ ಕೊರಿಯೋಗ್ರಾಫರ್ ಪ್ರೀಶಾಂತ್ ಶೆಟ್ಟಿ. ಅವರೇ ಅದು ಮೊನ್ನೆ ಇದ್ದದ್ದು ಇವರೆಯಾ? ಅವರೇ ಓಕೆ ರೈಟ್. ಮತ್ತೆ ಇದು ನನ್ನ ಕಸಿನ್ ಬ್ರದರ್ ಶೋಭಿತ್ ಕುಂಪಾಲ. ಶೋಭಿತ್ ಹೌದು, ಯೂಟ್ಯೂಬರ್ ಕೂಡ ಅವರು. ಮುಂಚೆ ಡಾನ್ಸರ್ ಆಗಿದ್ರು, ಈಗ ಯೂಟ್ಯೂಬ್ ವರ್ಕ್ ಎರಡನ್ನು ಸಹ ನಿಭಾಯಿಸ್ತಿದ್ದಾರೆ. ನೈಸ್. ಸೊ ಒಳ್ಳೆ ಒಂದು ಟೀಮ್, ಎಕ್ಸಾಕ್ಟ್ ಕೊರಿಯೋಗ್ರಾಫರ್ ಆ್ಯಂಡ್ ಕಸನನ್ನು ತಗೊಂಡು ಟೆರಿಫಿಕ್ ಟ್ರಯೋ ರೌಂಡಿಗೆ ಜಸ್ಟಿಸನ್ನು ಕೊಟ್ಟಿದ್ದೀರಾ. ಡಾನ್ಸ್ ವೈಸ್ ಜಡ್ಜ್ಮೆಂಟ್ ಅವರು ಹೇಳ್ತಾರೆ, ಆದರೆ ಈ ಕಾನ್ಸೆಪ್ಟ್ ಹೇಗೆ ಸಿಲೆಕ್ಟ್ ಮಾಡಿದ್ರಿ? ನೀವು ಸಿಲೆಕ್ಟ್ ಮಾಡಿದ್ರಾ, ಜಡ್ಜ್ ಕೊರಿಯೋಗ್ರಾಫರ್ ಸಿಲೆಕ್ಟ್ ಮಾಡಿದ್ರಾ, ಹೇಗೆ ಸೆಲೆಕ್ಟ್ ಮಾಡಿದ್ದು? ಕೊರಿಯೋಗ್ರಾಫರೇ. ಹಾಗಾದ್ರೆ ಅವರೇ ಹೇಳಿ ದಾಯಕ್ ಸಿಲೆಕ್ಟ್ ಮಾಡ್ತೀನಿ ಇಂಚಿನ ಒಂಜಿ ಕಾನ್ಸೆಪ್ಟ್ ಇಂಜಿ ಯೂನಿಕ್ ಆದು ಉಪ್ಪೋಡು, ಒಂದು ಔಟ್ ಆಫ್ ದಿ ಬಾಕ್ಸ್ ಒಂಜಿ ಕಾನ್ಸೆಪ್ಟ್ ಉಪ್ಪೋಡು ಬಂದು ಒಂಜಿ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಸತ್ಯ ಬಕ್ಕ ಸುಳ್ಳು ಬಂದ್ಪು ನಾವು ಕಾನ್ಸೆಪ್ಟನ್ನು ಕಂತೆ.
ಥ್ಯಾಂಕ್ ಯು ನಮ್ಮ ಯೂಟ್ಯೂಬರ್ ಹತ್ರ ಮಾತಾಡುವ ತುಳು ಕನ್ನಡ ರಡ್ಲ ಬರ್ಪುಂಡು. ಸೊ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸ್ಟೇಜ್. ಬಾರಿ ಖುಷಿ ಅಂಡು ಇರ್ನ ಕಸನ್ಗೆ ಸಪೋರ್ಟ್ ಮಲ್ಪರ್ ಇರ್ ಬೈದಾರು. ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಸ್ಟೇಜ್ ಬರ್ತದೆ ಏನು ಚಾ ಒಂದುಂಡು ಮಸ್ತ್ ಖುಷಿ ಉಂಟು. ಅಂಚನೆ ಆತೆ ಪ್ರಿಪೇರ್ ಮಲ್ತಿತ್ತ ಪೋಡಿಗೆ ಒಂದಿತ್ತದು, ಬಟ್ ಸ್ಟೇಜ್ ಬಂದಾಗ ಆ ಪೋಡಿಗೆ ಬರುವಂತೆ ಪೋಂಡು ಖುಷಿ ಅಂಡು. ಓಕೆ ಈರ್ನ ಪ್ರೆಸೆನ್ಸ್ ಹಿಡ್ದು ಆರ್ನ ಡಾನ್ಸ್ಗೆ ಚೂರು ಬೆನಿಫಿಟ್ ಆಂಡೆ ಅತ್ತೆ ಅಯ್ಯೋ ದಾಯಿಗೆ ಬತ್ತೆ ಅನ್ ಬೇತೆಕ್ಲಿ ಮಲ್ದೋಲಿಂದ ಅಂಚ ಅಂದೆ ಡಾನ್ಸ್ ಆಯ್ಬೋಕ ಬೈದಿನಿ ಸಪೋರ್ಟ್ ಮಲ್ಪರೆ ಅಂದೆ ನಮ್ಮರ್ ಜಾಸ್ತಿ ಯಾರು ಹೈಲೈಟ್ ಆವಡು ಅಂಚಾದ ಯಾರಿಗೆ ಮಸ್ತ್ ಒಂಜಿ ಎನ್ಕರೇಜ್ ಮಲ್ತದು ತುಂಬದ ಎನ್ನ ಎಕ್ಸ್ಪೀರಿಯನ್ಸ್ಲ ಒಂಚೂರು ಆ್ಯಡ್ ಮಲ್ತೊಂದು ಪೋಯ್ ಆತೆ. ಸೊ ಇತ್ತೆ ಈ ಯೂಟ್ಯೂಬಿಂಗ್ ದಾದ ಮಲ್ಪುನು ವ್ಲಾಗಿಂಗ್ ಆರ್ ಫುಡ್ ರಿವ್ಯೂಸ್ ಮಲ್ಪ. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಶೋದಲ್ಲ ರಿವ್ಯೂ ಪಾಡ್ಲೆ ರೈಟ್. ಕಮಿಂಗ್ ಬ್ಯಾಕ್ ಟು ದ ಕಂಟೆಸ್ಟೆಂಟ್ ಇರೆಗೆ ಎಂಚಾಂಡ್ ಪರ್ಫಾರ್ಮೆನ್ಸ್ ಆಯ್ಬೋಕ ಇಂಕಂತೂ ಮಸ್ತ್ ಖುಷಿ ಅಂಡ್ ಮಸ್ತ್ ಖುಷಿ ಅಂಡ್ ಓಕೆ ದಯಪಂಡ ಆತ ನಮ್ಮ ಪ್ರಿಪೇರ್ ಮಂತಿತ್ತ ಪ್ರಾಕ್ಟೀಸ್ ಆದು ಪೋಡು ಮಸ್ತ್ ದಿನ ಪ್ರಾಕ್ಟೀಸ್ ಮಂತದ್ದು. ಸೊ ಐಕೊಂಜಿ ಔಟ್ಪುಟ್ ಒಂಜಿ ಎಡ್ಡೆ ಬತ್ತನಂದು ಪನೋಲಿ. ಸೊ ಫೈನಲ್ ಅದು ಜಡ್ಜ್ಮೆಂಟ್ ಕೇನ್ರೆ ರೆಡಿ ಆದಲ್ಲ ಕೇನೋಡು ಎರಡು ಫಸ್ಟ್ ಕೇನ್ಗ ಎಲ್ಟನ್ ಸರ್ಡ ಎಲ್ಟನ್ ಸರ್ ಎಲ್ಟನ್ ಶೆಫ್ ಇತ್ಯಾರು ಅವೇ. ಓಕೆ ನಮಸ್ತೆ ಅಶ್ವಿನಿ ಅವರೇ. ನಮಸ್ತೆ. ಎಂಚೊಲ್ಲರು ಸೂಪರ್ ಅನ್ಸೊಪ್ಪೊಡಿಯಪ್ಪಲ್ಲ. ಓಕೆ coming directly to your performance, enk istan like okay efforts were seen panoli nikla hard work tojonditende. Again to the choreographer I would say a very sensible and a very smart choreography panoli. Okay adapanaga arna potential etundu dadundu and arege match manpere shobitgila et match manpoli panpina onji thought process ironji choreography mantar because ಮಾತ್ರೆಗಳ ರಪ್ಪ ವರನ್ನೇ ಡಾನ್ಸರ್ ಯಾರ ಬಂಗ. ಸೊ ದ್ಯಾಟ್ ಯು ಹ್ಯಾವ್ ಕೆಪ್ಟ್ ಇನ್ ಮೈಂಡ್ ಆ್ಯಂಡ್ ಯು ಹ್ಯಾವ್ ಕೊರಿಯೋಗ್ರಾಫ್ ದ್ಯಾಟ್ ವೇ. ಇನಿಷಿಯಲ್ ಸ್ಟೆಪ್ಸ್ ಫ್ಲೋರ್ ಮೂಮೆಂಟ್ಸ್ ಪೂರ ಸಿಂಪಲ್ ಆದ ಕ್ಲೀನ್ ಇತ್ತನ್. ಸೊ ದ್ಯಾಟ್ ಐ ಲೈಕ್ ಪನೋಲಿ ಕಾನ್ಸೆಪ್ಟ್. ಎಸ್ ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ಬಟ್ ವಿ ಹ್ಯಾವ್ ಸೀನ್ ತೂತನಮ್ಮ ಬಟ್ ದ execution was something different panoli. You have tried something different there panpana. But otherwise overall I like the performance. It was nice, good that you guys tojondondu again panpana hard work tojondondu. And Shobit, welcome to the show. Thank you so much for supporting the choreographer and your cousin sister also. Nevertheless I would wish you luck and God bless. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಸೊ ಸ್ಮೈಲ್ ಎತ್ತಿನ ಒಂಚೂರು ಜಾಸ್ತಿ ಅಂಡ್ ಸಪೋರ್ಟ್ ಮಲ್ಪರಿ ಏರ್ ಪೂರ ಬೈದೇರು ಫುಲ್ ಫ್ಯಾಮಿಲಿ ಪೂರ ಬೈದೇರು ಮುಲ್ಪನಿಕುಲು ಅಂದೇರು ಅಮ್ಮ ಮಾಮಿ ಜೋಕುಲು ಮೈತಿದಿ ಫುಲ್ ಮಗ ಮೋ ಅವಳು ಒಂಜಿ ಒಂದು ದಿನೇರು ಹಸ್ಬೆಂಡ್ ಆರೇನ್ ಪಂತಿನಿ ಇಜ್ಜೀರು ಪಾಪ ಸೈಡ್ ಎತ್ತೇರು ಹಸ್ಬೆಂಡ್ ಒಂಚೂರು ಸ್ಟೇಜಿಗೆ ಜಾಯಿನ್ ಆವಡು ಒಂದು ಫ್ಯಾಮಿಲಿ ರೌಂಡ್ ಆಯ್ನ ಹಿಡ್ದ ಹತ್ರ ಸ್ಟೇಜ್ ಇರ್ಲ ಜಾಯಿನ್ ಆವಡು ಒಂದು ಏನೊಂದಿಲ್ಲ ಎಂಚಾಂಡ್ ಜಡ್ಜಸ್ ನೆಕ್ಸ್ಟ್ ಕಮೆಂಟ್ ಏನು ನಡೆದು ಬೀರೆಗೆ ಎಂಚಾಂಡ್ ಪ್ರಾಕ್ಟೀಸ್ ತಗೊಂಡಿರ್ತಾರೆ ಪ್ರಾಕ್ಟೀಸ್ ತಗೊಂಡಿರ್ತಾರೆ ಇಜ್ಜಿ ಮುಗುಲು ಸೀಕ್ರೆಟ್ ಅಂತ ಇದ್ದಿತ್ತೇರೆ ಈ ಸ್ಟೇಜ್ ಇಡ್ತುಲ್ಲೆ ಅತ್ತ ಇಂಚ ವಿಡಿಯೋ ತೂತೆ ಮೊಬೈಲ್ ಮಂತಿನ ಡ್ಯಾನ್ಸ್ ತೂಂತೆ. ಓಕೆ ಇಟ್ ವಾಸ್ ಗುಡ್. ಓಕೆ ಸೂಪರ್. ಸೊ ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಜಡ್ಜ್ ಪ್ರಮೋದ್ ಆಳ್ವಾ ಪ್ಲೀಸ್. ಸೂಪರ್, ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಭಾರಿ ಖುಷಿ ಆಯ್ತು. ಏತ್ ಬೋರ್ಡ್ ಆತ ಪ್ರಾಪ್ಸ್ ಆವಡ್ ನಿಕ್ಲ ಪರ್ಫಾರ್ಮೆನ್ಸ್ ಆವಡ್ ಸಾಂಗ್ ದ ಎಡಿಟಿಂಗ್ ಆವಡ್ ಏತ್ ಒಂಜಿ ಸಾಂಗ್ ರಿಕ್ವೈರ್ಮೆಂಟ್ ಉಂಡು ಆತ ನಿಕ್ಲ ಒಂದು ಕಂತರಿ ಸ್ಟೇಜಿಗೆ ಭಾರಿ ಖುಷಿ ಆಂಡ್ ಆ್ಯಂಡ್ ಕೊರಿಯೋಗ್ರಫಿದ ಬಗ್ಗೆ ಪ್ರಶಾಂತ್ ಸೂಪರ್ ಕೊರಿಯೋಗ್ರಫಿ, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೂಜಿ ಜನನ ಒಂಜಿ ಆ ಕ್ಯಾರೆಕ್ಟರ್ನ ಫೀಲ್ ಮಲ್ತೊಂದಿತ್ತಾರೆ. ಮೂಜಿ ಅಂತ ಒಂಜಿ ಸಿಂಪಲ್ ಆಂಡಲ ಮಸ್ತ್ ಒಂಜಿ ಇಫೆಕ್ಟಿವ್ ಇತ್ತು ನಿಕ್ಲ ಮಲ್ ಯೂಸ್ ಮಲ್ತಿನ ಪ್ರಾಪ್ಸ್ ಆವಡ್ ಭಾರಿ ಒಂಜಿ ಈಚ್ ಆ್ಯಂಡ್ ಎವ್ರಿ ಪ್ರಾಪ್ ಒಂಜಿ ಮೀನಿಂಗ್ ಇತ್ತೇನು ಪಕ್ಕಡೆ ಕಂತದ್ದು ಒಂಜಿ ರಾಶಿ ಪಾರ್ಥ ಜಾತ ಬದಾಂಡತೆ ಅವು ಮಸ್ತ್ ಖುಷಿ ಅನ್ ಬೊಕ್ಕ ಇರ್ನ ಒಂಜಿ ನೆಕ್ ಮೆಚ್ಚೋಡು ದಾಯಪಂಡ ಆ್ಯಸ್ ಎ ಕೊರಿಯೋಗ್ರಾಫರ್ ಅದೀರ್ ಪರ್ಫಾರ್ಮ್ ಮಾಡ್ತಾರೆ. ಅವು ಎಂಕ್ ಮಸ್ತ್ ಇಷ್ಟ ಅಂಡ. ಸೊ ಓಲ ಯೂಶುವಲ್ ನೆಗೆಟಿವ್ ಪಾರ್ಟ್ ನಮ್ಮ ಮಲ್ಪನ ಒಂಚೂರು ಲಾರ್ಜರ್ ದೆನ್ ಲೈಫ್ ಲೆಕ್ಕದ ಜಾಸ್ತಿ ನಮ್ಮ ಮಲ್ಪೆರ ಪೋಪಾಗೆ. ಸೊ ಈ ಮೇನ್ ಕ್ಯಾರೆಕ್ಟರ್ ಗೇತು ಬೋರ್ಡು ಆತೆ ಆ ಸ್ಕ್ರೀಮ್ ಮಲ್ಪನ ಅವಾರ್ಡ್ ಆ ಕಂಪ್ಲೀಟ್ ಆ ಕ್ಯಾರೆಕ್ಟರ್ ಇಡ್ತಾರೆ ಅಂಚನೆ ಕುಡೊಂಜಿ ಕಸನ್ ನಿನ್ನ ಪುದರ್ದದೆ ಶೋಭಿತ್ ಭಾರಿ ಶೋಕ್ ಮಾಡ್ತಾರೆ. ಲಾಸ್ಟ್ ಎಂಡಿಗೆ ಇರ್ಕೊಂಡ ಅಂಚೆ ಫ್ರೀಸ್ ಅಂತೂ ಸೂಪರ್ ಭಾರಿ ಶೋಕ್ ಇತ್ತು. ಆ್ಯಂಡ್ ಕಂಟೆಸ್ಟೆಂಟ್ ಅಶ್ವಿನಿ, ಏತ್ ದಿನದ ಪ್ರಾಕ್ಟೀಸ್ ಅಶ್ವಿನಿ? ಒಂಜಿ
ಕರೆಕ್ಟ್ ಅದು 1 ವೀಕ್ ಸರಿ ಮಂದ ಹಾ. ಬೊಕ್ಕ ಪ್ರಾಕ್ಟೀಸ್ ನನ್ನಲ್ಲಿ ಒಂಜಿ 3 ವೀಕ್ಸ್ ಇರ್ದಿಂಚ ಮಂತು ಅಂತ ವೆರಿ ಗುಡ್ ದಾಯ್ ಗೊತ್ತುಂಡೆ ಇರ್ನ ದುಂಬುದ ಆ್ಯಸ್ ಅ ಡಾನ್ಸರ್ ಅದಿರು ಸ್ಟೆಪ್ ವೈಸ್ ಸ್ಟೆಪ್ ಇಂಪ್ರೂವ್ ಆವೊಂದೇ ಉಲ್ಲ ಇರ್ನ ಮೂಮೆಂಟ್ ಆವಡ್ ಮಸ್ತ್ ಒಂಜಿ ಪ್ರೊಫೆಷ್ನಲ್ ಡಾನ್ಸರ್ಸ್ ಇತ್ತೆ ಎಂಕ್ಲೆಗ್ ಬಾಕಿದ ಏರ್ ಕಂಟೆಸ್ಟೆಂಟ್ ಮಲ್ತು ಪೋಯರ್ ಐಟ್ ಕೊರಿಯೋಗ್ರಾಫರ್ ಏರ್ ಡಾನ್ಸ್ ಮಮ್ಮಿ ಏರ್ ಎಂಕ್ಲೆಗ್ ಐಡೆಂಟ್ ಮಲ್ಪೊಲಿತನಿ ಮುಲ್ಪ ಒಂಚೂರು ಆಲ್ಮೋಸ್ಟ್ ಈಕ್ವಲ್ ಇತ್ತಾರೆ ನಿಖಲ್ ಅವು ಮಸ್ತ್ ಖುಷಿ ಆನೆ ಥ್ಯಾಂಕ್ ಯು ಒಂಚೂರು ಎಫರ್ಟ್ ಪಾರ್ದೋಡ ಡೆಫಿನೆಟ್ಲಿ ಗೋಲ್ಡನ್ ಬಜಾರ್ ಬೈದು ನೆಕ್ಸ್ಟ್ ಗ್ರೂಪ್ ರೌಂಡ್ ಇರ್ತುಕ ಓಕೆನಾ ಬಟ್ ಮಸ್ತ್ ಇಷ್ಟ ನಂಗೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸೂಪರ್ ಸೂಪರ್ ಸುಳ್ಳು ಪನ್ಪುನಾರ್ನ ಮೋನೆಡೆ ತೆಲುಕೆ ರೈಟ್ ಎನಿವೇಸ್ ಗೋಯಿಂಗ್ ಟು our guest judge today ಅನ್ವಿತಾ ಸಾಗರ್. ಟು ಬಿ ವೆರಿ ಫ್ರ್ಯಾಂಕ್ ನಾನು ಆಲ್ಮೋಸ್ಟ್ 3 ಪರ್ಫಾರ್ಮೆನ್ಸಸ್ ನೋಡಿದೆ ಇವಾಗ. ಸೊ 3ರಲ್ಲೂ ಕೂಡ ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನ್, ವೆರಿ ನೀಟ್ ಆ್ಯಂಡ್ ಕ್ಲೀನ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲೂ ಅಂದರೆ ನಾನು ಅವಾಗಲೇ ಹೇಳಬೇಕು ಅಂತಿದ್ದೆ, ರೀಸನ್ಸ್ ಅನ್ನೋದು ತುಂಬ ಈಸಿ ಕೊಡೋಕ್ಕೆ. ಹಾಗಾಯಿತು ಹೀಗೆ ಅಂದರೆ ನಾನು ವಿದೌಟ್ ಎನಿ ಲೈಕ್ ಯಾರಿಗೂ ಅಫೆಂಡ್ ಮಾಡ್ದೇ, ಬಿಕಾಸ್ ನಿಮಗೆ ಆಲ್ಮೋಸ್ಟ್ 2.5 months ಟೈಮ್ ಸಿಕ್ಕಿದೆ ಅಂತ ಅನಿಸುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ವೆನ್ ವಿ ಹ್ಯಾವ್ ದ ಪ್ರಿಯಾರಿಟಿ ಅಲ್ವಾ, ಅಥವಾ ನಮಗೆ ಯಾವುದಾದ್ರೂ ಒಂದ್ರ ಮೇಲೆ ರೆಸ್ಪೆಕ್ಟ್ ಇತ್ತು ಅಂತಂದರೆ, ಅಥವಾ ನಾವು ಅದನ್ನು ಮಾಡಲೇಬೇಕು ಅಂತೇಳಿ ಮನಸ್ಸಿತ್ತು ಅಂದರೆ ನಾವು ಹೇಗೆ ಇದ್ರೂ ಅದನ್ನು ಮಾಡೇ ಮಾಡ್ತೀವಿ. ಬಿಕಾಸ್ ಸೌಜನ್ಯ ಮ್ಯಾಮ್ ಕೂಡ ಈ ಒಂದು ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ನಾವು ಎಷ್ಟೇ ಕಷ್ಟಪಟ್ಟಿದ್ರು, ನಾವು ಬಿದ್ದು ಒಳ್ಳಾಡಿ ರಕ್ತ ಬಂದು ನಮಗೆ ಏನೇ ಆದ್ರೂ ನಮಗೆ ಅದು ಮಾಡಬೇಕು ಅನ್ನೋ ಛಲ ಇತ್ತು ಅಂತಂದರೆ ಆ ಸ್ಟೇಜಿಗೆ ಗೌರವ ಕೊಟ್ಟು ನಾವು ಮಾಡೇ ಮಾಡ್ತೀವಿ. ಸೊ ನನಗೆ ಅದು ನಿಮ್ಮಲ್ಲಿ ಕಾಣಿಸ್ತು. ಆ್ಯಂಡ್ ಹಾಗೆಯೇ ಕಾನ್ಸೆಪ್ಟ್ ಕೂಡ ಇಬ್ಬರು ಜಡ್ಜಸ್ ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಏನು ಇಲ್ಲಿವರೆಗೂ ಬಂದು ಅದನ್ನು ಮುಟ್ತು ಅಂತಲೇ ಹೇಳ್ಬೋದು. ಆ ಸತ್ಯ ಹಾಗೆಯೇ ಸುಳ್ಳಿನ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅನ್ವಾಂಟೆಡ್ ಏನೂ ಇರಲಿಲ್ಲ. ಸರ್ ಹೇಳ್ದಂಗೆ ಯಾವುದೋ ಅನ್ವಾಂಟೆಡ್ ಪ್ರಾಪ್ಸ್ ಆಗಲಿ ಅಥವಾ ಅನ್ವಾಂಟೆಡ್ ಗಿಮಿಕ್ಸ್ ಆಗಲಿ ಅಥವಾ ಅನ್ವಾಂಟೆಡ್ ಏನಂತೀವಿ ಅದಕ್ಕೆ ಫ್ಲಿಪ್ಸು ಅದು ಇದು ಇಲ್ಲ, ಏನೂ ಇಲ್ಲದೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋಂಥ ಪರ್ಫಾರ್ಮೆನ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಐ ರಿಯಲಿ ಲೈಕ್ ಇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ವಂಡರ್ಫುಲ್ ಕಮೆಂಟ್ಸ್. ಸತ್ಯ ಸುಳ್ಳು ಕಂಟೆಸ್ಟೆಂಟ್ ಗಂಡ ಎಲ್ಲರೂ ಹ್ಯಾಪಿ. ಅವ್ರು ಹೇಳಿದಾಗೆ ಸೂಪರ್ ಕಮೆಂಟ್ಸ್ ಸಿಕ್ಕಿದೆ. ಸೊ ಕೊರಿಯೋಗ್ರಾಫರ್ ದಾದನ ಪಂಡ್ರಂಡೆ ಖುಷಿ ಆದ ದಾದಲ್ಲ ಖುಷಿ ಅದು ಪನ್ನೋಡ ಫಸ್ಟ್ ಆಫ್ ಆಲ್ ಬೇರೆ ಥ್ಯಾಂಕ್ಸ್ ಸರ್ಗೆ ದಯಪಂಡ ಮಸ್ತ್ ಸಪೋರ್ಟ್ ಮಲ್ಪೇರು ಬೇರೆ ಸಪೋರ್ಟ್ ಮಲ್ತಿಜಿನಂಡ ಬೇರೆ ಕೈ ದಾಲ್ ಆಪುಜಿ. ಸೊ ಐದು ಸುರುಕಾದ ಬೇರೆ ಥ್ಯಾಂಕ್ಸ್. ಇವತ್ತದು ನಮ್ಮ ಟಿವಿಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಒಂದು ಪ್ರತಿ ವರ್ಷ ಎಲ್ಲ ಬರೋದೊಂದು ಪೂರ ಕೊರಿಯೋಗ್ರಾಫರ್ ನಕ್ಲಿಗೆ ಒಂಜಿ ಆಪರ್ಚುನಿಟಿ ಅಂತ ಬರೋಲ್ಲಿ ಅಕ್ಕಲ್ನ ಪುದರ್ನು ಮಿತ್ತು ಕಂಡ್ರೆ. ಸೊ ಐಕೊಂಜಿ ಮಲ್ಲ ಥ್ಯಾಂಕ್ಸ್. ಅಂಚೆನೆ ಇನ್ನಿತ ಒಂಜಿ ಎಪಿಸೋಡ್ಗೂ ಶೋಭಿತ್ ಬೈದೇರೆ ಆ್ಯಕ್ಚುಲಿ ಒಂಬೇರ್ಲ ಎಲ್ಲ ತುಂಬ ಡ್ಯಾನ್ಸರ್ ಆದಿತ್ತ ಒಂಜಿ ಆಜ್ 7 ವರ್ಷ ಅಂಡು ಒಂಬೇರೆ ಡ್ಯಾನ್ಸ್ ಬಿಡ್ದು ಐದು ಬಕ್ಕ ಹಿಂಗೆ ಫಸ್ಟಿಗೆ ನೆನಪಾಯಿನಿ ಒಂಬೇರೆ ಕಸಿನ್ ರೌಂಡ್ ಬಂದಾಗ ಮುಕ್ಳು ಒಂಜೆ ಕೈತಲ್ ಡೆಪುನಿ ಫಸ್ಟ್ ಒಂಬೇರೆ ಕಾಲ್ ಹಾಕಿ ಇಂಚ ಒಂಬೇರೆ ಸಪೋರ್ಟ್ ಅನ್ಪ್ಲೇ ಶೂವರ್ ಮಲ್ಪುಗ ಅಂದು ಬಂಡೇರು. ಸೊ ಆರ್ನ ಬೇಲೆ ಬಿಡ್ದು ನಮ್ಮೊಟ್ಟಿಗೆ ಇತ್ತೆಲ್ಲ ಉಳ್ಳೇರು ಬಂದ ಐಕ್ ಮಸ್ತ್ ಥ್ಯಾಂಕ್ಸ್ ಬಂದು. ಅಂಚನೆ ಯಾರನ್ನ ಫ್ರೆಂಡ್ಸ್ ಆವಾಡು ಒಂಬೇರ್ನ ಫ್ಯಾಮಿಲೀಸ್ ಆವಾಡು ಮಸ್ತ್ ಸಪೋರ್ಟ್ ಮಾಡಿದೇವೆ. ಸೊ ಪೂರಕ್ಲಿಗೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಶೋಭಿತ್ಗೆ ಮದ್ಮೆ ಆತನೆ ಅಂಚನೆ ಮ್ಯಾಮ್ ಫಸ್ಟ್ ಆಫ್ ಆಲ್ ಯಾನ್ ಈ ಎಪಿಸೋಡ್ ಆಗಿ ಬೊಕ್ಕ ಒಂಜ ಶೋಭಿತ್ಗೆ ಪೋದು ಬೈದು ಇದು ನಾವು ಒಂದು ಡಾನ್ಸ್ ಗ್ರೂಪ್ ಹೊಡೆದು ಒಂಜಿ ಕಾಲ್ ಬೈದು ಎಂಕಲ್ಲ ಡಾನ್ಸ್ ಗ್ರೂಪ್ ಸೇರ್ಲಿ ಅಂದ ಮದ್ಮೆ ಆತ ನಾವು ಕ್ಯಾನ್ಸಲ್ ಅಂಡ್ ಡಾನ್ಸ್ ಗ್ರೂಪ್ ಹೊಡೆದು ಕಾಲ್ ಬರುವತ್ತೆ ಬಾಲೆಲ್ಲ ಉಂಡ ಓದ್ದೇ ಬೇರೆ ಮ್ಯಾಮ್ ಪಿರುಂಜಿ ಪಂಡ್ರೆ ಇತ್ತಂಡು ದಾದ ಪಂಡ ಪ್ರಮೋಸರ್ ಪಣ್ಣ ಹತ್ರ ಸಾಂಗ್ ಸೆಡ್ಡೆ ಆತನಂದು. ಸೊ ಎಡಿಟಿಂಗ್ ವರ್ಕ್ ಮಾಡಿ ನಜೀಮ್ ಪಂಡದು. ಸೊ ಫ್ಯಾಂಟಾಸ್ಟಿಕ್ ಎಡಿಟರ್ ಆಲ್ಮೋಸ್ಟ್ ಕುಡ್ಲಾಡು ಪ್ರತಿಯೊರೆಗ್ಲ ಸಾಂಗ್ ಎಡಿಟ್ ಮಂದು ಕೊರ್ಪಂಡು ಆರೆ. ಸೊ ಆಡ್ ಅಂಚಿನ ಟ್ಯಾಲೆಂಟ್ ಉಂಡು. ಐಕನ್ ಥ್ಯಾಂಕ್ಸ್. ರಿಯಾಲಿಟಿ ಶೋದ ಎಡಿಟರ್ ಎಂದು ಒಂಜಿ ಟ್ಯಾಗ್ ಲೈನ್ ಕೊರೋಡ ಖಂಡಿತ ಕೊರೋಡೆ ಹಾಪುಣ ಅಂತ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸಪೋರ್ಟ್ ಮಾಲ್ದಿನಾರ್ ಅರೇಗ್ ಸರ್ ಒಂಜಿ ಪ್ರಶ್ನೆ ಈತ ಪೂರ ಸಪೋರ್ಟ್ ಮಾಲ್ದಾರ್ ಡಾನ್ಸ್ ಮಾಲ್ಪಾರ ಈರ್ದಾಯ ಬೈಜಾರ್ ಖುಷಿ ಅನ್ಕೆಲ್ಲವರೆಗೂ ಒಟ್ಲೆ ದಾಯ ಬೈಜಾರ್ ಓ ಯಾನೈತು ನೆಟ ಡ್ಯಾನ್ಸ್ ಮಂತದಿಜ್ಜಿ ಹಾ ಬೊಕ್ಕ ಒಂಜಿ ವಿನ್ ಆವಡ್ ಒಂಜಿ ಏನು ಇತ್ತು ನಂಚ ಅದು ಹ್ಯಾಂಡ್ ಮೈನಸ್ ಆಪು ಒಂದು ಖುಷಿ ಅಣ್ಣ ಬೇತ ಓ ರೀಸನ್ ಬಂತ ತೊಂದರೆ ಯಾನ್ ಈ ತರ ಡಾನ್ಸ್ ಮಾಡ್ತಿಜಿ ಒಗ ಬೊಡೆದಿ ವಿನ್ ಆವಡ್ ಯಾನ್ ಮಾಡ್ತದ ಆರು ಸೋತುಂಡ ಅಂತೆ ಅಂಚ ಖುಷಿ ಅಣ್ಣ.
ಓಹೋ, ಸೊ ಹ್ಯಾಪಿ ನೋಟ್ನಲ್ಲಿ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಸೊ ಮೋರ್ ಡಾನ್ಸಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಕಾಯ್ತಾ ಇರಬೇಕು. ಹೆಚ್ಚಿನ ಒಂದು ಡಾನ್ಸ್ ಹಾಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ನಮ್ಮ ಟಿವಿ, ಕಾಯ್ತಾ ಇರಿ ಶಶಿ ಡಿಟರ್ಜೆಂಟ್. ಸೊ ಪ್ರೆಸೆನ್ಸ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 8. This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty.